ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಖುಷಿಯಿಂದ ನಡೆಸ್ಕೊಡ್ಬೇಕಾದಂಥ ಒಂದು ಪ್ರಸಂಗ ಇದೆ. ಕಾರಣಗಳೇನು ಅಂತಂದರೆ, ಉದ್ಯಾವರದ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಕ್ಕೇಕಾರು ಚರಂಡಿಯ ಕುರಿತಾಗಿ ಈಗಾಗಲೇ ನಾವು ವರದಿಯನ್ನು ಬಿತ್ತರಿಸಿದ್ವಿ. ಅಲ್ಲಿ ಆಗಿರ್ತಕ್ಕಂಥ ಒಂದು ಕೊಳಚೆ ಆಗಿರ್ಬೋದು, ದುರ್ನಾತ ಬೀರ್ತಾ ಇರ್ತಕ್ಕಂಥ ಒಂದು ಪ್ರದೇಶದ ವಿಚಾರವಾಗಿ ವರದಿಯನ್ನು ಬಿತ್ತರಿಸಿದ್ವಿ. ಅದು ಈಗ ಇಂಪ್ಯಾಕ್ಟ್ ಆಗಿದೆ. ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತಂದರೆ, ನಾವು ವರದಿಯನ್ನು ಬಿತ್ತರಿಸಿದ ನಂತರ ಅಲ್ಲಿನ ಒಂದು ಗ್ರಾಮ ಪಂಚಾಯಿತಿಗಳು ಮತ್ತು ಅದೇ ರೀತಿಯಲ್ಲಿ ಅಲ್ಲಿನ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿ ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನು ಪಟ್ಟರು. ಇದೀಗ 2 ದಿನಗಳಿಂದ ಈಚೆಗೆ ಆ ಒಂದು ಪ್ರದೇಶ ಹಿಟಾಚಿಯ ಮೂಲಕವಾಗಿ ಮತ್ತು ಅದೇ ರೀತಿಯಲ್ಲಿ 10-15 ಜನ ಕೆಲಸಗಾರರ ಮೂಲಕವಾಗಿ ಸ್ವಚ್ಛತೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಉದ್ಯಾವರದ ಈ ಒಂದು ಪ್ರದೇಶ ಸ್ವಚ್ಛತೆ ಆಗ್ತಾ ಇದೆ ಅಂತಂದರೆ ಅರ್ಧ ಉದ್ಯಾವರ ಸ್ವಚ್ಛ ಆಗ್ತಾ ಇದೆ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಉದ್ದೇಶ ಮತ್ತಿನ್ನೇನು ಅಲ್ಲ, ಉಡುಪಿ ಸ್ವಚ್ಛತೆಯ ನಗರ ಆಗಬೇಕು ಮತ್ತು ಅದೇ ರೀತಿಯಲ್ಲಿ ಉಡುಪಿ ಸ್ವಚ್ಛತೆಯ ನಗರ ಅಂತಕ್ಕಂಥ ಒಂದು ಪ್ರಶಸ್ತಿಗಳನ್ನು, ಹಿರಿಮೆ ಗರಿಮೆಗಳನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಸ್ಪಂದನ ವಾಹಿನಿ ಈ ಒಂದು ಎಲ್ಲೆಲ್ಲಿ ಸ್ವಚ್ಛತೆಯಿಂದ ಕೂಡಿಲ್ಲದೆ ಇರತಕ್ಕಂಥ ಪ್ರದೇಶಗಳಿದೆಯೋ ಅದೆಲ್ಲವನ್ನು ಹುಡುಕಿ ಆ ಒಂದು ವರದಿಯನ್ನು ಬಿತ್ತರ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ವು. ಅದೇ ರೀತಿಯಲ್ಲಿ ಉದ್ಯಾವರದ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಪರಿಸರದ ವಿಚಾರವಾಗಿ ಕೂಡ ವರದಿಯನ್ನು ಬಿತ್ತರಿಸಿದ ನಂತರ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಉದ್ಯಾವರದ ಕಕ್ಕೇಕಾರು ತೋಡು ಕೊಳೆತು ದುರ್ನಾತ ಬೀರುತ್ತಿತ್ತು. ಕೊಳೆತು ನಾರುತ್ತಿದ್ದ ಕಸದ ವಾಸನೆಗಳಿಂದ ಗಬ್ಬು ಹಿಡಿದ ತೀರ ಕೊಳಚೆಯಾಗಿದ್ದ ಉದ್ಯಾವರದ ಈ ರಸ್ತೆಯನ್ನು ಇಂದು ಸ್ವಚ್ಛತೆಯನ್ನು ಮಾಡಲಾಯಿತು. ನಮ್ಮ ಸ್ಪಂದನ ವಾಹಿನಿಯ ವರದಿಗೆ ಸ್ಪಂದಿಸಿದ ಉದ್ಯಾವರ ಗ್ರಾಮ ಪಂಚಾಯತ್ ಅದೇ ತೋಡನ್ನು ಸ್ವಚ್ಛ ಮಾಡುವ ಕೆಲಸ ಮಾಡಿದೆ. 10 ಜನ ಕಾರ್ಮಿಕರು ಮತ್ತು 1 ಹಿಟಾಚಿ ಬಳಸಿ ಸ್ವಚ್ಛತೆ ಮಾಡಿದ್ರು. ಸುಮಾರು 50,000ಕ್ಕೂ ಹೆಚ್ಚು ಅನುದಾನ ಉಪಯೋಗಿಸಿ ವ್ಯವಸ್ಥಿತ ರೀತಿಯಲ್ಲಿ ಸ್ವಚ್ಛತೆ ಮಾಡಿದ್ರು ಮತ್ತು ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆ ಮರುಕಳಿಸಬಾರದು ಎನ್ನುವ ದೃಷ್ಟಿಯಿಂದ ಈಗ ಸಿಸಿಟಿವಿ ಹಾಕುವ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ಕಕ್ಕೇದಾರು ತೋಡಿಂದ ಏನು ಸಮಸ್ಯೆ ಇತ್ತು, ಸ್ಪಂದನ ವಾಹಿನಿ ಮೂಲಕ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಿದರು. ಅದಕ್ಕೆ ನಮ್ಮ ಪಂಚಾಯತ್ ಆಡಳಿತ ಮಂಡಳಿ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿ ಈ ವಾಸನೆಯ ಸಮಸ್ಯೆ ಆಗ್ಬೋದು ಅಥವಾ ಸೊಳ್ಳೆಯ ಸಮಸ್ಯೆ ಆಗ್ಬೋದು, ಅದರಿಂದ ಒಂದು ಮುಕ್ತಿ ಕಾಣಬೇಕು ಈ ಪರಿಸರ ಅಂತ ಹೇಳೋ ನಿಟ್ಟಿನಲ್ಲಿ ನಿರ್ಣಯಗಳನ್ನು ಕೈಗೊಂಡು ಮುಂಗಡವಾಗಿ ಕೆಲಸ ಮಾಡಲಿಕ್ಕೆ ಅನುದಾನವನ್ನು ಕಾಯ್ದಿರಿಸಿಕೊಂಡು ಈಗಾಗಲೇ ತೋಡಿನನ್ನು ಸ್ವಚ್ಛಗೊಳಿಸುವಂಥದ್ದು ಮತ್ತು ಹೂಳೆತ್ತುವಂಥದ್ದು ಕೆಲಸ ಪೂರ್ಣಗೊಂಡಿದೆ. ಸುಮಾರು 30ಕ್ಕೂ ಹೆಚ್ಚು ಟೆಂಪೋಗಳಿಂದ ಇಲ್ಲಿ ಕಸನೀಗ ಏನು ಮಣ್ಣು ತುಂಬಿಕೊಂಡಿತ್ತು ಅದನ್ನೆಲ್ಲ ತೆಗೆಯಲಾಗಿದೆ. ಅದಕ್ಕೂ ಮಿಗಿಲಾಗಿ ಭಾಳ ಸಮಯದಿಂದ ಏನು ನಮ್ಮ ಬಚ್ಚಲು ನೀರನ್ನು ಪೈಪ್ ಮೂಲಕ ಈ ಕಕ್ಕೇದಾರು ತೋಡಿಗೆ ಸಂಪರ್ಕ ಕಲ್ಪಿಸಿದ್ದಾರೆ. ಅದೆಲ್ಲವನ್ನು ಅವರವರ ಜಾಗದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಒಂದು ಕ್ರಮ ತಗೊಳ್ಬೇಕು ಅವರು ಅಂತ ಹೇಳೋ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡಿ ಮತ್ತು ಈ ದಿನಪತ್ರಿಕೆ ಮೂಲಕ ಅವರಿಗೆ ಮಾಹಿತಿ ನೀಡಿ ಈಗಾಗಲೇ ಎಲ್ಲ ಪೈಪ್ಗಳನ್ನು ಮುಚ್ಚಿಸಲಾಗಿದೆ. ಇದೆಲ್ಲದರ ಕುರಿತಾಗಿ ಮಾತಾಡುವುದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಉದ್ಯಾವರ 6ನೇ ವಾರ್ಡಿನ ಸದಸ್ಯ ಮಿತೇಶ್ ವರ್ಣ ಅವರು ಕೂಡ ಇದೇ ಸಂದರ್ಭಗಳಲ್ಲಿ ಇದ್ರು. ತಮ್ಮ ಮನದಾಳದ ಅನಿಸಿಕೆಗಳನ್ನು ಹೇಳಿದ್ರು ಮತ್ತು ನಮ್ಮ ಸ್ಪಂದನ ವಾಹಿನಿಗೆ ಕೃತಜ್ಞತೆಗಳನ್ನು ಕೂಡ ಹೇಳಿದ್ರು. ಕಳೆದ 20ನೇ ತಾರೀಕಿಗೆ ಇಲ್ಲಿಯ ಒಂದು ತೋಡಿನ ಬಗ್ಗೆ ಸ್ಪಂದನ ವಾಹಿನಿಯಲ್ಲಿ ಇದರ ತೋಡು ಯಾವ ರೀತಿ ಇತ್ತು ಅಂತ ಎಲ್ಲರೂ ನೋಡಿದ್ದೀರಿ. ಅದರ ನಮ್ಮ ಗ್ರಾಮ ಪಂಚಾಯತಿಗೊಂದು ಅರಿವು ಮೂಡುವ ಕೆಲಸವನ್ನು ನಿಮ್ಮ ರಿಪೋರ್ಟರ್ ಪ್ರಮೋದ್ ಅವರು ತುಂಬ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದರಲ್ಲಿ 1-2 ದಿವಸ ಇಲ್ಲಿ ಬಂದು ನಿಂತು ಎಲ್ಲೆಲ್ಲಿ ಅಕ್ರಮವಾದ ಪೈಪ್ಗಳಿತ್ತು, ನೀರು ಬರ್ತಿತ್ತು, ಡ್ರೈನೇಜ್ ನೀರು ಬರ್ತಿತ್ತು, ಕೈ ತೊಳುವ ನೀರು ಬರ್ತಿದ್ದು, ಹೋಟೆಲ್ನವರ ನೀರು ಬರ್ತಿತ್ತು, ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಅರಿವು ಮೂಡಿಸಿದ್ದಾರೆ. ಅದರ ಪ್ರಕಾರ ನಾವು ಕೂಡ ಎಲ್ಲ ಸದಸ್ಯರು 30 ಜನ ಸರ್ವಾನುಮತ ನಿರ್ಣಯ ಮಾಡಿ ಈ ತೋಡನ್ನು ಸ್ವಚ್ಛತೆ ಕಾಪಾಡುವ ದೃಷ್ಟಿಯಿಂದ ಅಕ್ರಮವಾದ ಪೈಪ್ಗಳನ್ನು ಬಂದ್ ಮಾಡಬೇಕು ಮತ್ತು ತೋಡನ್ನು ಈ ಹಿಟಾಚಿ ಮೂಲಕ ಕ್ಲೀನ್ ಮಾಡಬೇಕು ಮತ್ತು CC ಕ್ಯಾಮರಾ ಅಳವಡಿಸಬೇಕು. ರಸ್ತೆಯಲ್ಲಿ ಯಾರು ದೂರದ ವ್ಯಕ್ತಿಗಳು ಬಂದು ಕಸಗಳನ್ನೆಲ್ಲ ಬಿಸಾಡ್ತಾರೆ ಮತ್ತು ಮನೆಗೆ ವಾಹನ ಸೌಲಭ್ಯಗಳನ್ನು ಮಾಡಿ ಅವರ ಕಸಗಳನ್ನು ತೆಗೆದು ಹೋಗುವ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ನಿರ್ಣಯ ಕೈಗೊಂಡು ಆ ನಿರ್ಣಯದ ಪ್ರಕಾರ ಎಲ್ಲ ಸದಸ್ಯರು, ಅಧಿಕಾರಿಯವರು ಒಟ್ಟು ಸೇರಿ ನಾವು ಎಲ್ಲ ಕೆಲಸಗಳನ್ನು ಮಾಡಿದ್ದೇವೆ. ಉದ್ಯಾವರದ ಈ ಕಕ್ಕೇಕಾರು ತೋಡು ಸ್ವಚ್ಛತೆ ಆಗ್ತಿದೆ. ಅದೇ ರೀತಿಯಲ್ಲಿ ಇಡೀ ಉಡುಪಿ ಸ್ವಚ್ಛತೆಯಿಂದ ಮತ್ತೆ ಪ್ರಶಸ್ತಿಗಳನ್ನ, ಹಿರಿಮೆ ಗಿರಿಮೆಗಳನ್ನ ಪಡೆದು
ಬೀಗಬೇಕು ಎನ್ನುವುದು ನಮ್ಮ ಆಶಯ. ಸ್ವಚ್ಛತೆಯ ಕುರಿತಾಗಿ ಕೇವಲ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಜನರು ಕೂಡ ತಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿಕೊಂಡು ಸ್ವಚ್ಛ ಭಾರತ್ ಪರಿಕಲ್ಪನೆ ಎತ್ತಿ ಹಿಡಿಯಬೇಕು ಎನ್ನುವುದು ನಮ್ಮ ಆಶಯ. 3-4 ದಿನದ ಹಿಂದೆ ಉದ್ಯಾವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತಕ್ಕಂಥ ಕಕ್ಕೇಕಾರು ತೋಡಿನ ವಿಚಾರವಾಗಿ ಒಂದು ವರದಿಯನ್ನು ಬಿತ್ತರಿಸಿದ್ವಿ. ಅಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದುರ್ನಾತ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳು ಹುಡ್ತಾ ಇರ್ತಕ್ಕಂಥ ರೀತಿ ಆಗಿರ್ಬೋದು, ಇಷ್ಟೊಂದು ಕೀಳು ಮಟ್ಟದಲ್ಲಿ ಈ ಒಂದು ತೋಡಿದೆ ಅಂತಕ್ಕಂಥ ವಿಚಾರವಾಗಿ ನಾವು ವರದಿಯನ್ನು ಬಿತ್ತರಿಸಿದ್ವಿ. ಅದಕ್ಕೆ ಈಗ ಫಲಶ್ರುತಿಗಳು ಸಿಕ್ಕಿದೆ. ನೀವು ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಇಲ್ಲಿ ನೋಡ್ತಾ ಹೋದರೆ ಪೈಪ್ಗಳನ್ನೆಲ್ಲ ಹಾಕಿ ಈಗ ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಫಲಶ್ರುತಿ ಸಿಕ್ಕಿದೆ. ನಮ್ಮ ಒಂದು ವರದಿ ಇಂಪ್ಯಾಕ್ಟ್ ಆಗಿರುವಂಥದ್ದು ನೀವು ನೋಡ್ತಾ ಹೋದರೆ ಗೊತ್ತಾಗ್ತದೆ. ಇಷ್ಟೊಂದು ಕೆಸರಿನಲ್ಲಿ ಇತ್ತು ಮೊನ್ನೆಯ ದಿನ, ಆದರೆ ಕಳೆದ 2 ದಿನಗಳಿಂದ ಬುಲ್ಡೋಸರ್ನಿಂದ ತಂದು ಕ್ಲೀನನ್ನು ಮಾಡಿ ಎಲ್ಲ ಒಂದು ಜನತೆಗೆ ಈಗ ಖುಷಿ ತಂದಿದ್ದಾರೆ. ಅದಕ್ಕೆ ಕಾರಣ PDOನವರು ಮತ್ತು ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಿತೇಶ್ ಸುವರ್ಣ ಅವರೆಲ್ಲರೂ ಕೂಡ ಇದಕ್ಕೆ ಕಾರಣರಾಗಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಒಂದು ವಾಹಿನಿ ಬಿತ್ತರಿಸಿದಂಥ ಒಂದು ವರದಿಗೆ ಸಂಪೂರ್ಣವಾದಂಥ ಒಂದು ಫಲಶ್ರುತಿ ಸಿಕ್ಕಿದೆ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಪೈಪ್ಗಳೆಲ್ಲ ಈಗ ಮುಚ್ಚುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕಸ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ CCTVಗಳನ್ನು ಕೂಡ ಅಳವಡಿಸುವಂಥ ಒಂದು ಯೋಚನೆಗಳನ್ನು ಕೂಡ ಮಾಡಿದ್ದಾರೆ. CCTVಗಳನ್ನು ಕೂಡ ಅಳವಡಿಸ್ತಾರೆ. ಒಟ್ಟಾರೆಯಲ್ಲಿ ನೋಡೋದಾದರೆ ಉದ್ಯಾವರದ ಈ ಒಂದು ಕಕ್ಕೇಕಾರು ತೋಡು ಏನಿದೆ ಸಂಪೂರ್ಣವಾಗಿ ಸ್ವಚ್ಛತೆಯ ಹಂತಕ್ಕೆ ಮರಳುತ್ತಾ ಇದೆ. ಕ್ಲೀನನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಗಮನಿಸ್ಬೋದು, ಸ್ವಚ್ಛತೆಯನ್ನು ಮಾಡುವಂಥ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲಿ ತೋಡಿನಲ್ಲಿ ಪೈಪ್ಗಳನ್ನೆಲ್ಲ ಹಾಕಿ ಮುಚ್ಚುವಂಥ ಒಂದು ಕೆಲಸಗಳಾಗಿದೆ. ಫ್ಲ್ಯಾಟ್ನಿಂದ ಬರ್ತಾ ಇರ್ತಕ್ಕಂಥ ನೀರುಗಳು, ಅಂಗಡಿಯಿಂದ ಬರ್ತಾ ಇರ್ತಕ್ಕಂಥ ನೀರುಗಳು ಎಲ್ಲವನ್ನು ಕೂಡ ಮುಚ್ಚುವಂಥ ಒಂದು ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಕಡೆಯಿಂದ. ಇನ್ನು ಅದೇ ರೀತಿಯಲ್ಲಿ ನಮ್ಮ ಒಂದು ವಾಹಿನಿಯ ಒಂದು ವರದಿಗೆ ಫಲಶ್ರುತಿ ಸಿಕ್ಕಿರ್ತಕ್ಕಂಥದ್ದು ಅದು ಕೂಡ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ನಮ್ಮ ಉದ್ದೇಶ ಮತ್ತಿನ್ನೇನೂ ಅಲ್ಲ, ಉಡುಪಿ ಒಂದು ಸ್ವಚ್ಛತೆಯ ನಗರಿ ಆಗಬೇಕು, ಮತ್ತೊಮ್ಮೆ ಪ್ರಶಸ್ತಿಗಳನ್ನು ಹಿರಿಮೆ-ಗರಿಮೆಗಳನ್ನು ಪಡೆದು ಬೀಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶಯ. ಆ ಎಲ್ಲ ಕಾರಣಕ್ಕೋಸ್ಕರ ನಾವು ಒಂದು ವರದಿಯನ್ನು ಬಿತ್ತರಿಸಿದ್ವಿ. ಅದಕ್ಕೆ ಮೊದಲನೇದಾಗಿ ಒಂದು ಫಲಶ್ರುತಿ ಸಿಕ್ಕಿರುವಂಥದ್ದು ನಮಗೂ ಕೂಡ ಖುಷಿ ಆಗ್ತಾ ಇರುವಂಥದ್ದು. ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಪ್ರತಿಯೊಂದು ಹಂತದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೊಳಚೆಯನ್ನು ತೆಗೆಯೋದಂಥದ್ದು ಆಗಿರ್ಬೋದು, ಅಥವಾ ಇಲ್ಲಿನ ಒಂದು ಫ್ಲ್ಯಾಟ್ಗಳಿಗೆ, ಮನೆಗಳಿಗೆ, ಇನ್ನು ಹೋಟೆಲ್ಗಳಿಗೆ ಎಲ್ಲರಿಗೂ ಕೂಡ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿಯಲ್ಲಿ ಕೊಳಚೆ ನೀರನ್ನು ಬಿಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಖಡಕ್ ಆದಂಥ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಕೆಲಸವನ್ನು ಮಾಡ್ತಲೇ ಇದ್ದಾರೆ. ಈ ಒಂದು ಸ್ವಚ್ಛತೆಯ ವಿಚಾರವಾಗಿ ಉದ್ಯಾವರ ಸ್ವಚ್ಛತೆಯ ನಗರ ಆಗಿ ಮಾರ್ಪಾಟಾಗ್ತಾ ಇದೆ. ಈ ಕುರಿತಾಗಿ ಸ್ಪಂದನ ವಾಹಿನಿ ಕೂಡ ವರದಿಯನ್ನು ಬಿತ್ತರಿಸಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ಕೂಡ ವಹಿಸಿದೆ. ಇದೇ ರೀತಿಯಲ್ಲಿ ನಿಮ್ಮೂರಿನ ಒಂದು ಸಮಸ್ಯೆಗಳಿದ್ರೂ ಕೂಡ ಅದಕ್ಕೂ ಕೂಡ ನಾವು ಸ್ಪಂದನೆಯನ್ನು ನೀಡ್ತೇವೆ. ಸ್ಥಳೀಯವಾಗಿ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಹೇಳ್ತೇನೆ. ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥ ಗ್ರಾಮ ಪಂಚಾಯತಿಗೆ ಆಗಿರ್ಬೋದು, ಅಲ್ಲಿನ ಸದಸ್ಯರಿಗೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಇಲ್ಲಿನ ಒಂದು ನಾಗರಿಕರು ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನೂ ಎಚ್ಚೆತ್ತುಕೊಳ್ಳುವಂಥ ಒಂದು ಕೆಲಸಗಳಾಗಬೇಕು. ಪ್ರತಿ ಊರಿನಲ್ಲೂ ಕೂಡ ನಾಗರಿಕರು, ಗ್ರಾಮ ಪಂಚಾಯತಿಗಳು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಎಚ್ಚೆತ್ತುಕೊಳ್ಬೇಕು. ಕ್ಯಾಮರಾಮನ್ ಪ್ರಮೋದ್ ಸುವರ್ಣ ಜೊತೆ ಶ್ರೀನಾಥ್, ಸ್ಪಂದನ ಟಿವಿ. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇದು ಉದ್ಯಾವರದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಕ್ಕೇಕಾರಿನ ಪ್ರದೇಶದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಒಂದು ಸ್ವಚ್ಛತೆ. ಇನ್ನೂ ಕೂಡ ಕೆಲವು ದಿನಗಳು ಬೇಕು ಸಂಪೂರ್ಣವಾಗಿ ಸ್ವಚ್ಛತೆ ಆಗೋದಕ್ಕೆ. ಆದರೆ ಅರ್ಧದಷ್ಟು ಸ್ವಚ್ಛತೆ ಈಗಾಗಲೇ ಆಗಿ ಹೋಗಿದೆ. ಇದಕ್ಕೆ ಕಾರಣಗಳು ನಮ್ಮ ಒಂದು ವರದಿಗಳು, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿಗಳು ಸ್ಪಂದನೆಯನ್ನು ಮಾಡಿದಂಥ ರೀತಿ, ಇದೆಲ್ಲದಕ್ಕೂ ಕಾರಣ ಆಗಿದೆ. ಇನ್ನು ಅದೇ ರೀತಿಯಲ್ಲಿ ನಿಮ್ಮೂರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸಮಸ್ಯೆಗಳಿದ್ದರೆ ನಮಗೂ ಕೂಡ ತಿಳಿಸ್ಬೋದು. ನಿಮ್ಮ ಒಂದು ಸಮಸ್ಯೆಗಳಿಗೆ ನಾವು ಸ್ಪಂದನೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಈ ಕುರಿತಾಗಿ ಹೇಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಒಂದು ಇತಿಮಿತಿಗಳೇನಿರುತ್ತೆ, ಅವರ ಒಂದು ಅನುದಾನಗಳೇನಿರುತ್ತೆ, ಅದೆಲ್ಲವನ್ನು ಮೀರಿ 50,000ಕ್ಕೂ ಮೀರಿ 1 ಲಕ್ಷದ ಹತ್ತಿರ ಇವರು ಖರ್ಚನ್ನು ಮಾಡಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಅವರಿಗೆ ಹೇಗೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಇದು ಸಾಧ್ಯ ಆಗುತ್ತೆ. ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲೂ ಕೂಡ ಸ್ವಚ್ಛತೆಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಇದೆಲ್ಲದರ ವಿಚಾರವಾಗಿ ಇವತ್ತಿನ ದಿನ ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ಅತಿಥಿಗಣರಿದ್ದಾರೆ. ಅವ್ರ ಜೊತೆ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ. ಮೊದಲಿಗೆ ಮಿತೇಶ್ ಸುವರ್ಣ ಅವರು, ಉದ್ಯಾವರ ಗ್ರಾಮ ಪಂಚಾಯತಿನ ಸದಸ್ಯರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಇಮ್ತಿಯಾಜ್ ಅಲಿ ಅಂತ ಸ್ಥಳೀಯರು, ಇದೇ ಪ್ರದೇಶದವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನಮಗೆ ಕರೆ ಮಾಡಿ ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಮಿತೇಶ್ ಸುವರ್ಣ ಅವರೇ, ಇತ್ತೀಚಿನ ದಿನಗಳಲ್ಲಿ ಅಂದರೆ ಹಲವಾರು ಬಾರಿ ನಾವು ವರದಿಯನ್ನು ಮಾಡಿದ್ವಿ ಈ ಒಂದು ಉದ್ಯಾವರದ ಈ ಒಂದು ಪ್ರದೇಶದ ವಿಚಾರವಾಗಿ. ಏನನ್ಸುತ್ತೆ, ಈಗ ಸರಿ ಆಗ್ತಾ ಇದೆ, ಸ್ವಚ್ಛತೆ ಆಗ್ತಾ ಇದೆ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಾನು ಲಾಸ್ಟ್ ಮಂತ್ ಬೇಟೆಗೆ ಬಂದಿದ್ದೆ. ಆವಾಗ ಆ ತೋಡು ಹೇಗಿದ್ದು ಅಂತ ನೀವು ನೋಡಿದ್ದೀರಿ. ಈಗ ಏನಾಗಿದೆ ಅಂದರೆ, ಈಗ ನಮ್ಮ ಜೊತೆಗೆ ನೀವು ಮಾಧ್ಯಮದವರು ಬಂದು ನಮಗೂ ಒಂದು ಧೈರ್ಯ ಬಂದಿದೆ. ಅಲ್ಲಿ ಯಾವುದೇ ತಕರಾರು ಆಗದೆ ಸಂಪೂರ್ಣವಾಗಿ ಕೆಲಸವಾಗಿದೆ. ಅಲ್ಲಿ ನೀವು ಇಲ್ಲದಿದ್ದರೆ ಅಲ್ಲಿ ಇಷ್ಟು ಕೆಲಸ ಆಗಲಿಕ್ಕೆ ನಮಗೆ ನನ್ನಿಂದ ಕಷ್ಟ ಆಗಿತ್ತು. ಯಾಕೆಂದರೆ ಆ ಪೈಪ್ಗಳನ್ನು, ಅಕ್ರಮವಾದ ಪೈಪ್ಗಳನ್ನು ಬಂದ್ ಮಾಡುವಾಗ ನಿಮ್ಮ
ರಿಪೋರ್ಟರ್ ಖುದ್ದಾಗಿ ಬಂದಿದ್ದಾರೆ ಅಲ್ಲಿ. ಆ ರಿಪೋರ್ಟರ್ ಬಂದುದರಿಂದ ಯಾರು ಕೂಡ ಅಲ್ಲಿ ಬರಲಿಲ್ಲ. ಮತ್ತೆ ಅವರೊಂದು ಅರ್ಜಿ ಕೊಟ್ಟಿದ್ರು, ನಮ್ಗೆ ಇನ್ನೂ 3 ತಿಂಗಳು ಅವಕಾಶ ಕೊಡಬೇಕು, ತೋಡಿಗೆ ಪೈಪ್ ಬಿಡ್ಲಿಕ್ಕೆ ಅವಕಾಶ ಇನ್ನು 3 ತಿಂಗಳು ಕೊಡಬೇಕು, ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ ಅಂತ. ಅದಕ್ಕೆ ನಾವು ಅವಕಾಶ ಕೊಡ್ಲಿಲ್ಲ. ಅದನ್ನು ಕಂಪ್ಲೀಟ್ ಆಗಿ ಯಾರೆಲ್ಲ ಬಿಡ್ತಿದ್ದಾರೆ ಆಗ ಪೈಪುಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದೇವೆ. ಒಂದು ವೇಳೆ ಆ ಪೈಪುಗಳನ್ನು ನಾವು ಬಂದ್ ಮಾಡುದಿಲ್ಲದಿದ್ರೆ ಪುನಃ 1 ವಾರದಲ್ಲಿ ತೋಡು ಅದೇ ಪರಿಸ್ಥಿತಿಗೆ ಬರ್ತದೆ. ಯಾಕೆಂದ್ರೆ 8 ತಿಂಗಳ ಹಿಂದೆ ಆ ತೋಡನ್ನು ಸಂಪೂರ್ಣವಾಗಿ ಒಂದು 3 ಲಕ್ಷ ಅನುದಾನದಿಂದ 1,500 ಮೀಟರ್ ತೋಡನ್ನು ಇಟಾಚಿ ಮೂಲಕ ಉಳಿತಿದ್ದೇವೆ ನಾವು. ಮತ್ತು ಅದೇ ರೀತಿಯಲ್ಲಿ ನೋಡೋದಾದ್ರೆ ಈಗಾಗಲೇ ಗ್ರಾಮ ಪಂಚಾಯಿತಿ ಕೂಡ ಅವರದ್ದೊಂದು ಇತಿಮಿತಿಗಳು ಏನಿರುತ್ತೆ. ಈಗಾಗಲೇ 50,000 ಒಳಗಾಗಿ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಿತಿಗಳಿತ್ತು. ಅಂಥ ಸಂದರ್ಭದಲ್ಲಿ ಅದೆಲ್ಲವನ್ನು ಮೀರಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದು ಅನಿಸ್ತಾ ಇದೆ. ಈ ಒಂದು ಕೆಲಸಗಳನ್ನು ನೋಡ್ದಾದಾಗ 15-20 ಜನರ ಕೆಲಸಗಾರರು ಮತ್ತು ಅದೇ ರೀತಿಯಲ್ಲಿ ಹಿಟಾಚಿಯನ್ನು ತಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದೆಲ್ಲ ನೋಡಿದರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಗ್ರಾಮ ಪಂಚಾಯಿತಿಯವರಿಗೆ? ನಾವು ಕಳೆದ ಮೀಟಿಂಗ್ನಲ್ಲಿ 50,000 ಒಳಗೆ ಈ ತೋಡನ್ನು ಕ್ಲೀನ್ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೇವೆ. ಆದ್ರೆ ಆ ತೋಡಲ್ಲಿ 50,000 1.5 ಲಕ್ಷದ ವೇಸ್ಟೇಜ್ ಇತ್ತು. ಅಷ್ಟು ಕೆಸರು, ವೇಸ್ಟೇಜ್, ಡ್ರೈನೇಜ್ ಎಲ್ಲ, ಕಸ ಕಡ್ಡಿ, ಈ ಸತ್ತ ನಾಯಿ ಎಲ್ಲ ಇತ್ತು ಅದರಲ್ಲಿ. ಮತ್ತು ಅದೇ ರೀತಿಯಲ್ಲಿ ನೀವು ಹೇಳಿದ್ರಿ ಈಗಾಗಲೇ ಮಾಧ್ಯಮದವರು ಬಂದು ನಮಗೆ ಒಂದು ಸಹಾಯವನ್ನು ಮಾಡಿದ್ದಕ್ಕಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನೋಡಿದಾಗೆ ಹಿರಿಯ ರಾಜಕೀಯ ಮುಖಂಡರುಗಳೆಲ್ಲರೂ ಇದ್ದರು. ಅವರು ಹಾಗಾದರೆ ಸಹಕಾರವನ್ನು ಮಾಡಲಿಲ್ವ ಅಂತ? ಎಲ್ಲರೂ ಸಹಕಾರ ಮಾಡಿದ್ದಾರೆ. ಆದರೆ ನನ್ನದೊಂದು ಎಂತ ಹೇಳಿದರೆ, ಈಗ ಒಬ್ಬ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಹೋಗಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಹೋದ್ರೆ ಡಿಪಾರ್ಟ್ಮೆಂಟ್ ಅವರಾಗಲಿ, ರಾಜಕಾರಣಿಗಳೇ ಆಗಲಿ, ಗ್ರಾಮಸ್ಥರಾಗಲಿ, ವ್ಯಾಪಾರಿಗಳಾಗಲಿ, ಒಂದು ಮಾಧ್ಯಮದವರಿಗೂ ಸ್ವಲ್ಪ ಹೆದರ್ತಾರೆ. ಬೇರೆ ಯಾರಿಗೆ ಹೆದರುದಿಲ್ಲ, ದೊಡ್ಡವರು ಗೊತ್ತುಂಟಲ್ಲ. ಮಾಧ್ಯಮದವರಂದ್ರೆ ಒಂದು 5 ಜನ ಹೋರಾಟ ಮಾಡಿದ್ರೆ ಸಹ, ಒಂದು 500 ಜನದ ಹೋರಾಟ ಮಾಡಿದ್ರೆ ಸಹ ಅದನ್ನು ಹೈಲೈಟ್ ಮಾಡುದು ಮಾಧ್ಯಮದವರು. ಅವರಿಗೊಂದು ಆ ಹೋರಾಟಕ್ಕೆ ಪ್ರತಿಫಲ ಸಿಗ್ಬೇಕಾದ್ರೆ ಮಾಧ್ಯಮದವರು ಅದನ್ನು ಸ್ವಲ್ಪ ಹೈಲೈಟ್ ಮಾಡಿದ್ರೆ ದೊಡ್ಡ ಮೇಲಾಧಿಕಾರಿಗಳಿಗೆ ಸ್ವಲ್ಪ ಕಿರಿಕಾಗ್ತದೆ. ಹಾಗೇನೆ ರಾಜಕಾರಣಿಗಳು ಕೂಡ ಸ್ವಲ್ಪ ಸರಿಯಾಗ್ತಾರೆ. ಆ ರೀತಿಯಲ್ಲಿ ನಾನು ಹೇಳಿದ್ದು. ಇದು ಕೂಡ ಆ ರೀತಿಯಲ್ಲಿಯೇ ಸ್ವಲ್ಪ ಆ ತೋಡೆಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದೆ ಅಂತ ಹೇಳುದು. ಮತ್ತೆ ಇಮ್ತಿಯಾಜ್ ಅಲಿ ಅವರೇ, ಈಗಾಗಲೇ ನೋಡ್ತಾ ಇದ್ದ ನೀವು ಸ್ಥಳೀಯರು ಹಲವಾರು ವರ್ಷಗಳಿಂದ ಈ ಒಂದು ಸಮಸ್ಯೆಗಳನ್ನು ನೋಡ್ತಾ ಬಂದಿದ್ದೀರಿ. ಈಗಾಗಲೇ ಮಿತೇಶ್ ಅವರು ಮತ್ತು ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯ PDO ಅವರೆಲ್ಲರೂ ಕೂಡ ಸೇರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಸ್ವಚ್ಛತೆ ಕೂಡ ಆಗುತ್ತೆ. ಈ ಕುರಿತಾಗಿ ನೀವೇನು ಹೇಳ್ತೀರಿ? ಮೊದಲಾಗಿ ನಾನು ನಮ್ಮ ನಾಗರಿಕರು ಮತ್ತು ನನ್ನ ಪರವಾಗಿ ನಿಮ್ಮ ಚಾನೆಲ್, ನಿಮ್ಮ ಇಡೀ ಟೀಮಿಗೆ ತುಂಬ ಕೃತಜ್ಞರಾಗಿದ್ದೇವೆ. ಏಕೆಂದರೆ ಇದು ಸಮಸ್ಯೆ ಈಗಿದಲ್ಲ, 20-25 ವರ್ಷದಿಂದ ನಾವು ಅಲ್ಲಿ ಬಂದು 10 ವರ್ಷ ಆಯಿತು. 10 ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ. ಈಗ ರೀಸೆಂಟ್ಲಿ 1 ತಿಂಗಳ ಮೊದಲೇ ನಾವು ಕೇಂದ್ರ ಸರ್ಕಾರಕ್ಕೆ ಸಹ ಲೆಟರ್ ಬರೆದಿದ್ದು. ಅದಕ್ಕಿಂತ ಮೊದಲೇ ಇವರೀಗ ಕ್ಲೀನ್ ಮಾಡಿದ್ರು. ಆದರೆ ಈಗ ನೋಡುವಾಗ ನೀವು ಅವರ ಕರ್ತವ್ಯವನ್ನು, ಗ್ರಾಮ ಪಂಚಾಯತ್ ಕರ್ತವ್ಯವನ್ನು ನೀವು ಅವರಿಗೆ ತೋರಿಸಿದ ಹಾಗೆ ಆಗಿದೆ. ಅವರು ಈಗ ಮಾಡಿದ ನೋಡಿದರೆ ಇದೊಂದು ಬೇರೆ ಪಂಚಾಯತ್ ಯಾವುದು ಸೇರಲಿ, ಈಗ ಕರ್ನಾಟಕದಲ್ಲಿ ಯಾವ ಪಂಚಾಯತ್ ಅವರಿಗೆ ಒಂದು ಮಾದರಿ ಈಗ ಮಾಡಿದ ಸ್ಥಿತಿ ನೋಡಿ. ಆದರೆ ನೀವು ಮಾಡಿದ ಪ್ರಯತ್ನದಿಂದಾಗಿ ನಿಮ್ಮ ಇಡೀ ಟೀಮಿಗೆ, ನಮ್ಮ ನಾಗರಿಕರು ಮತ್ತು ನನ್ನ ಪರವಾಗಿ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಮತ್ತೆ ನೋಡಿ, ಆ ಒಂದು ಏರಿಯಾಕ್ಕೆ ನಮ್ಮ ಮಿತೇಶ್ ಅವರು, ನಮ್ಮ ಸದಸ್ಯರು, ನಮ್ಮ ಹಾಲಿ ಸಚಿವರು ಇವರು ವಿನಯ್ ಕುಮಾರ್ ಸೊರಕೆ ಅವರ ಸಮಯದಲ್ಲಿ ಅಲ್ಲಿಗೆ ರಸ್ತೆಗೆ ಕಾಂಕ್ರೀಟ್ ಮಾಡಿದ್ದಾರೆ ಮತ್ತು ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಮಾಡಿದ್ದಾರೆ. ನಮ್ಗೆ ಇದ್ದದ್ದು ಒಂದೇ, ಈ ತೋಡಿನ ಒಂದೇ. ಯಾಕೆಂದ್ರೆ ನಮ್ಗೆ ಅಲ್ಲಿ ಕೈ ಆಗ್ಲೇ ಆಗ ಇದು ತೋಡು ಪಂಚಾಯತ್ನ ಅಂಡರಲ್ಲಿ ಬರ್ತದೆ. ಮತ್ತೆ ಅಲ್ಲಿ ಸಹ ಅಲ್ಲಿಯವರು ಸಹ ಅಷ್ಟೊಂದು ಆರ್ಥಿಕವಾಗಿ ಪ್ರಬಲ ಇಲ್ಲ. ಆದ್ರಿಂದಾಗಿ ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಈಗಿನ ಶಾಸಕರು ಮೊನ್ನೆ ಅವರು ಬಂದು ನೋಡಿದ್ರು. ಅವರು ನಮ್ಮ ರಜನಿ ಅಕ್ಕನವರು ತಾಲೂಕ್ ಪಂಚಾಯತ್ನ ಸದಸ್ಯರು ಕರ್ಕೊಂಡು ಬಂದು ತೋರಿಸಿದ್ರು. ಆದ್ರೂ ಸಹ ಅವರ ಸಮಸ್ಯೆಯನ್ನು ಹೇಳಿದ್ರು ನಮ್ಮ ಮುಂದೆ, ನಮಗೆ ಅಷ್ಟೊಂದು ಬಂಡವಾಳ, ಆದ್ರೂ ಸಹ ನಾನು ಏನಾದ್ರು ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನನಗೆ ಪುನಃ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಯಾಕೆಂದ್ರೆ ಮಳೆಗಾಲದಲ್ಲಿ ಮನೆ ಒಳಗೆ ನೀರು ಬರ್ತದೆ, ತುಂಬಾ ಫರ್ನಿಚರ್ಗಳು, ತುಂಬಾ ಮನೆಯಲ್ಲಿ ಡ್ಯಾಮೇಜ್ ಆಗಿದೆ, 1 ಲಕ್ಷದಷ್ಟು ಡ್ಯಾಮೇಜ್ ಆಗಿದೆ. ಮತ್ತೆ ಗ್ರಾಮ ಪಂಚಾಯತ್ ಅವರು ಅಷ್ಟೊಂದು ಹಣ ಅವರಿಗೆ ಕೊಡುವಷ್ಟು ಅವರ ಹತ್ರ ಇಲ್ಲ. ಈಗ ಅವರು ಮಾಡಿದ ಕೆಲಸ ನೋಡಿದಾಗೆ 50,000 ಹೇಳ್ತಾರೆ. ನನ್ನ ಪ್ರಕಾರ ಅದು 2 ಲಕ್ಷವರೆಗೆ ಹೋಗಿರ್ಬೋದು. ಅತ್ಯುತ್ತಮವಾಗಿ ಅದನ್ನೆಲ್ಲ ಪೈಪ್ಗಳು ಅವರು ಕೆಲವೊಂದು ಒತ್ತಡದಿಂದ ಸ್ವಲ್ಪ ಟೈಮ್ ತಗೊಂಡಿರ್ಬೋದು. ಆದರೂ ಸಹ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಪೆಷಲಿ ಆಗಿ PDO ಅವರು ಬೆಳಿಗ್ಗೆ ಬಂದು ಎಲ್ಲರಿಗಿಂತ ಮೊದಲು ಬಂದು ನಾನು ನೋಡಿದ್ದೇನೆ ಅಲ್ಲಿ ಎಲ್ಲವನ್ನು ನೋಡಿ ಅವರ ಒಂದು ನಾಯಕತ್ವದಿಂದ
ಈಗ CC ಕ್ಯಾಮರಾ ಸಹ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಬೆಳಿಗ್ಗೆ ತಗೊಂಡು ಸಂಜೆ ಹಾಕುವಂತ ಇದು ಮಾಡಿದ್ದಾರೆ. ಅದರಿಂದಾಗಿ ತಾಲೂಕು ಇದು ನಮ್ಮ ಗ್ರಾಮ ಪಂಚಾಯತ್ ಅವರು ಮಾಡಿದಂತ ಕೆಲಸ ಅದೊಂದು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ನಾವು ಸಹ ಇನ್ನು ಮುಂದೆ ನಮಗೆ ಇರುವಂತ ಸಮಸ್ಯೆ ಅಂದರೆ ನಮ್ಮ ಇವರು ಸಹ ಹೇಳಿದ್ರು, ನಿತೇಶ್ ಅವರು ಸಹ, ಯಾಕಂದ್ರೆ ಇವರು ಅವರ ಸರ್ಕಾರ ಇರುವಾಗ ಕಾಂಗ್ರೆಸ್ನಿಂದ ಅವರು ವಿನಯ್ ಕುಮಾರ್ ಸ್ವಾಮಿಯವರಿಗೆ ಮನವೊಲಿಸಿ ಅಲ್ಲಿಗೆ ತಂದಿದ್ದಾರೆ. ನಾವಿಲ್ಲ ಅಂತ ಹೇಳಿ ಕಾಂಕ್ರೀಟ್ ಮಾಡಿದ್ದಾರೆ. ಈಗ ನಮ್ಮದು ಏನಂದ್ರೆ ನಮ್ಮ ಲಾಲೇಜ್ ಮೆಂಡನ್ ಅವರು ಮಾನ್ಯ ಶಾಸಕರಿದ್ದಾರೆ, ಅವರ ಹತ್ರ ಒಂದು ರಿಕ್ವೆಸ್ಟ್ ಅಂದ್ರೆ ನಮಗೆ ಒಂದು ದಡದಿಂದ ಒಂದು ನೀರು ಒಳಗೆ ಬರದ ಹಾಗೆ ಅಷ್ಟೇ, ಒಂದು 4 ಫೀಟ್ ವರೆಗೆ ಒಂದು ಇದು ಪಾರ್ಟಿಷನ್ ಮಾಡಿ ನೀರು ನಮ್ಮ ಈಚೆ ರಸ್ತೆಗೆ ಹರಿದು ಬರದ ಹಾಗೆ ಒಂದು ಮಾಡಿಕೊಡ್ಬೇಕಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಮಾಡ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ. ಇನ್ನು ಅದೇ ರೀತಿಯಲ್ಲಿ ಮಿತೇಶ್ ಅವರೇ, ನೀವು ನೋಡ್ತಾ ಹೋದ್ರೆ ಈ ಒಂದು ಪ್ರದೇಶದ ವಿಚಾರವಾಗಿ ಮಾತಾಡಿದ್ರೆ ಅಲ್ಲಿ ಫ್ಲಾಟ್ಗಳಿದೆ, ಹೋಟೆಲ್ಗಳಿದೆ, ಅಂಗಡಿ ಮುಂಗಟ್ಟುಗಳಿದೆ, ಎಲ್ಲರೂ ಕೂಡ ಅಲ್ಲಿ ನೀರನ್ನು ಬಿಡ್ತಾ ಇದ್ರು. ಆ ಕಾರಣಕ್ಕಾಗಿ ಇಲ್ಲಿ ಕೆಸರುಗಳು ಬರ್ತಾ ಇದ್ವು ಅಂತಕ್ಕಂಥ ಒಂದು ಮಾಹಿತಿಗಳೆಲ್ಲ ತಿಳಿದು ಬಂದಿತ್ತು. ಅದು ದೃಶ್ಯಾವಳಿಗಳನ್ನು ನೋಡಿದಾಗ ಅದು ಹೌದು, ಅಂದರೆ ಫ್ಲಾಟ್ಗಳಿಂದ ಎಲ್ಲ ನೀರು ಬರ್ತಾ ಇತ್ತು. ಅದೆಲ್ಲ ಈಗ ನಿಲ್ಲಿಸಿದ್ದಾರೆ ಅವರು ಅಂತ. ಈಗ ನಾವು ಆಲ್ಮೋಸ್ಟ್ ಎಲ್ಲರದ್ದು ನಿಲ್ಲಿಸಿದ್ದೇವೆ. ಎಲ್ಲಿ ಎಲ್ಲ ಪೈಪ್ ಇತ್ತು ಅದನ್ನು ಕಾಂಕ್ರೀಟ್ ಹಾಕಿ ಕ್ಯಾಪ್ ಹಾಕಿ ಬಂದ್ ಮಾಡಿದ್ದೇವೆ. ಈಗ ಒಂದು ಕೆಲವರು ಡೈರೆಕ್ಟ್ ಆಗಿ ಬಿಡುವ ಚಾನ್ಸಸ್ ಉಂಟು. ಈಗ ನಾವು 1 ವಾರ ಫಾಲೋ ಅಪ್ ಮಾಡ್ತೇವೆ, ಯಾರು ಬಿಡ್ತಾರೆ. PD ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಸರ್ ಒಬ್ಬರಿಗೆ ಇನ್ನೊಂದು ನ್ಯಾಯ, ಇನ್ನೊಬ್ಬನಿಗೆ ನ್ಯಾಯ ಮಾಡೋದು ಬೇಡ, ಎಲ್ಲರಿಗೆ ಒಂದೇ ತರ ಎಲ್ಲರದ್ದು ಮಾಡಿದೆ. ಇನ್ನು ಯಾರಾದ್ರೂ ಬಿಟ್ರೆ ಅವರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಪಂಚಾಯತಿಂದ. PD ಅವರ ಹತ್ರ ಹೇಳಿದ್ದೇನೆ. ಮತ್ತೆ PD ಅವರಿಗೆ ನಾವು ಸರ್ವಾಧಿಕಾರ ಕೊಟ್ಟಿದ್ದೇವೆ. ಇದರಲ್ಲಿ ನೀವು ಆಕ್ಷನ್ ತಗೊಳ್ಳಿ ಸರ್, ಇದರ ಬಗ್ಗೆ ಮಾತಾಡ್ಲಿಕ್ಕೆ ಯಾರು ಬರ್ಲಿಕ್ಕಿಲ್ಲ, ನೀವು ಆಕ್ಷನ್ ತಗೊಳ್ಳಿ ಅಂತ ಸರ್ವಾಧಿಕಾರ ಕೊಟ್ಟಿದ್ದೇವೆ. ಅಂದ್ರೆ ಈಗ 2-3 ದಿನ ಆಯ್ತು, ಈಗಲೂ ಕೂಡ ಬಿಟ್ಟಿದ್ದಾರೆ ಅಂತಕ್ಕಂಥ ಕೆಲವು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇತ್ತು. ಅದು ಹೇಗೆ ನಿಲ್ಸ್ಲಿಕ್ಕೆ ಆಗ್ಲಿಲ್ವಾ ಅಂತ? ಈಗ ನಾವು ಎಲ್ಲಾ ಪೈಪ್ಗಳನ್ನು ಬಂದ್ ಮಾಡಿದ್ವಿ, ಯಾರು ಬಿಡ್ಲಿಲ್ಲ. ಅವರ ತೋಟದಿಂದ ಡೈರೆಕ್ಟ್ ಆಗಿ ಬಿಡ್ತಿದ್ದಾರ ಇಂತ ಒಂದು ವಿಚಾರ ಬಂದಿದೆ. ಈಗ ಅದನ್ನು ಕೂಡ ನಾವು ಬಂದ್ ಮಾಡ್ತೇವೆ. ಅದನ್ನು ನಾವು ಈಗ ತೋಟಕ್ಕೆ ಅವರ ತೋಟದಿಂದ ಪೈಪನ್ನು ತೆಗೆದು ಅದನ್ನು ತೋಟದಿಂದ ಡೈರೆಕ್ಟ್ ಆಗಿ ತೋಡಿಗೆ ಹರಿದುಕೊಂಡು ಬರ್ತಾ ಉಂಟು. ಅದನ್ನು ನಾವು ತಡೆಗೋಡೆ ಮಾಡಿ ಬಂದ್ ಮಾಡ್ತೇವೆ ಅದನ್ನು. ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಗಳು ನಡೆದಿದೆ. ಸುಮಾರು 15-20 ವರ್ಷಗಳಿಂದ ಆಗದೆ ಇರ್ತಕ್ಕಂಥ ಕಾರ್ಯ ಇದೀಗ 2-3 ದಿನಗಳಲ್ಲಿ ಒಂದು ಪ್ರಯತ್ನವನ್ನ ಪಟ್ಟು ಮಾಡಿರುವಂಥದ್ದು. ಇದ್ರ ಕುರಿತಾಗಿ ಏನು ಹೇಳ್ತೀರಿ ಅಂತ? ಈಗ ನಾನು ಸದಸ್ಯನಾಗಿ 3.5 ವರ್ಷ ಆಯ್ತು, ಉದ್ಯಾವರ ಗ್ರಾಮ ಪಂಚಾಯತ್ ಸದಸ್ಯನಾಗಿ 3.5 ವರ್ಷ ಆಯ್ತು. ಇನ್ನು 1.5 ವರ್ಷ ಇರುದು. ನಾವು ಇದರ ಬಗ್ಗೆ ತುಂಬಾ ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಗ್ರಾಮಸ್ಥರಿಗೆ ಗೊತ್ತುಂಟು ಎಷ್ಟೆಲ್ಲ ನಾವು ಶತ ಪ್ರಯತ್ನ ಮಾಡಿದ್ದೇವೆ. ಆದ್ರೆ ನೀವೊಂದು ನಮ್ಗೆ ಈ ಸ್ಪಂದನದಿಂದ ಈ ವಿಚಾರವನ್ನು 100% ನೀವು ಹಾಕಿದ್ದೀರಿ. ಎಲ್ಲ ಬುಡದಿಂದ ತಲೆವರೆಗೆ ಎಲ್ಲರದು ನನ್ನನ್ನು ಸೇರಿ ನಾನು ಹಾಕಿದ್ದೀರಿ. ಆಗ ಎಲ್ರಿಗೂ ಸ್ವಲ್ಪ ಧೈರ್ಯ ಕುಗ್ಗಿತ್ತು. ವಿಷಯ ಯಾರು ಮಾತಾಡ್ಲಿಕ್ಕೆ ಬರಲಿಲ್ಲ. ಆದ್ದರಿಂದ ಈ ಕೆಲಸ ಇಷ್ಟು ಬೇಗ ಆಯ್ತು ಅಂತ ನನ್ನದು. ಏನ್ ಹೇಳ್ತೀರಿ? ಈ ಒಂದು ರಾಜಕೀಯದಲ್ಲಿ ಸ್ವಲ್ಪ ಈ ಒಂದು ವಿಳಂಬ ಆಗಿತ್ತು, ಈ ಒಂದು ಗ್ರಾಮ ಪಂಚಾಯತಿ ಈ ಒಂದು ಕೆಲಸಗಳು ಅಂತಕ್ಕಂಥ ಅನಿಸ್ತಾ ಇದೆ ನಿಮಗೆ? ಒತ್ತಡಗಳು ಇತ್ತು. ಇಲ್ಲದ್ರೆ ಇಷ್ಟೊಂದು ಅರ್ಜಿಗಳ ಮೇಲೆ ಅರ್ಜಿ ಬರೆದ್ರು ಸಹ ಯಾವುದೇ ಒಂದು ಅವರು ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ. ಹೌದು, ಅದರ ಕಾರಣಕ್ಕೆ ರಾಜಕೀಯವಾಗಿ ಇರಬಹುದು. ಯಾಕಂದ್ರೆ ನಮ್ಮ ಇವರು ಮಿತೇಶ್ ಅವರು ಅಲ್ಲಿ ಬಂದಿದ್ರು, ನಮ್ಗೆ ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ. ನನಗೆ ಹತ್ರ ಆಗುದಿಲ್ಲ, ಯಾಕಂದ್ರೆ ಅವರ ಮೇಲೆ ಒತ್ತಡಗಳುಂಟು. ಯಾವುದೇ ಕೆಲಸಕ್ಕೆ ಹೋದ್ರು ಸಹ ಅದಕ್ಕೆ ಅಡ್ಡ ಬರುವವರು. ಮೀಟಿಂಗ್ ಬಂದ್ರೆ ಮೀಟಿಂಗ್ ಸಹ ಬರಲಿಲ್ಲ, ಅದು ಲಾಸ್ಟ್ ಮೀಟಿಂಗ್ ಅಲ್ಲಿ ಸಹ ಬರಲಿಲ್ಲ ಅಂತ ನಮ್ಗೆ ಸಿಕ್ಕಿತ್ತು. ಹಾಗಾಗಿ ಅವರ ಪ್ರಯತ್ನ ಇಷ್ಟೊಂದು ಲೇಟ್ ಆಗಬೇಕಾಗಿದೆ. ಯಾಕಂದ್ರೆ ಅವರು ಮಾಡಿದಂತ ಕೆಲಸ ನೋಡುವಾಗ ಇಷ್ಟೊಂದು ತಡ ಆಗ್ಲಿಲ್ಲ ಈ ಒಂದು ಸಮಸ್ಯೆ. ಮತ್ತೆ ಯಾಕಂದ್ರೆ ನೋಡಿ, ಅಲ್ಲಿ ಅದು ಪರಿಸರ ನೀವು ನೋಡಿದ್ದೀರಿ, ನಿಮ್ಮ ಚಾನೆಲ್ ಎಲ್ಲರಿಗೂ ತೋರಿಸಿದ್ದಾರೆ. ಹೌದು, ಹಾಗಾಗಿ ರಾಜಕೀಯ ಪ್ರಭಾವ ಇದರಲ್ಲಿ ಇರಬಹುದು. ಒಂದು ವಿರಾಮ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಉದ್ಯಾವರದ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶ ಯಾವ ರೀತಿ ಸ್ವಚ್ಛತೆ ಆಯಿತು, ಸ್ವಚ್ಛತೆ ಆಗೋದಕ್ಕೆ ಕಾರಣಗಳೇನು, ಮತ್ತು ಅದೇ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯತಿಯ ಇತಿಮಿತಿಯು ಮೀರಿ ಅವರು ಹೇಗೆ ಕೆಲಸವನ್ನು ಮಾಡಿದ್ರು, ಇದೆಲ್ಲದರ ಕುರಿತಾಗಿ ಕೂಡ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಮ್ಮ ಒಂದು ವಾಹಿನಿಯಲ್ಲಿ ಬಿತ್ತರಿಸಿದಂಥ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ, ಅದೇ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ಉದ್ಯಾವರದ ಗ್ರಾಮ ಪಂಚಾಯತಿ ವಿಚಾರವಾಗಿ, ಇನ್ನು ಅದೇ ರೀತಿಯಲ್ಲಿ ಉಡುಪಿಯಲ್ಲಿರ್ತಕ್ಕಂಥ ಹಲವು ಪ್ರದೇಶಗಳು ಇದೇ ರೀತಿಯಲ್ಲಿ ಸ್ವಚ್ಛತೆಯಿಂದ ಕೂಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ಮಿತೇಶ್ ಅವರೇ, ಈಗಾಗಲೇ ಶಾಸಕರು ಕೂಡ ಭೇಟಿಯನ್ನು ನೀಡಿದರು, ಲಾಲಾಜಿ ಬೆಂಡನವರು ಕೂಡ ಅಲ್ಲಿ ಭೇಟಿಯನ್ನು ನೀಡಿದರು, ಈ ಒಂದು ಸ್ವಚ್ಛತೆ ಆಗ್ತಾ ಇರತಕ್ಕಂಥ ಒಂದು ಕಾರ್ಯವನ್ನು ಕೂಡ ನೋಡಿದರು. ಅವರೆಲ್ಲ ಏನು ಹೇಳಿದ್ದಾರೆ? ಈಗ ಮೊನ್ನೆ ಶಾಸಕರು ಬಂದಿದ್ರು, ಅಲ್ಲಿ ಗ್ರಾಮಸ್ಥರು ಅವರ ಹತ್ರ ಒಂದು ಬೇಡಿಕೆ ಕಟ್ಟಿದ್ದಾರೆ. ನಮಗೆ ಒಂದು ನೆರೆ ಸಂದರ್ಭದಲ್ಲಿ ಮನೆಗೆ ನೀರು ಒಳಗೆ ಬರ್ತದೆ, ತಡೆಗೋಡೆ ಒಂದು ಮಾಡಿಕೊಡ್ಬೇಕಂತ ಒಂದು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ, ನಾನು ಮಾಡಿ ಕೊಡ್ತೇನೆ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ. ಮತ್ತೆ ಈ ಒಂದು ಸ್ವಚ್ಛತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸ್ವಚ್ಛತೆ ಆಗಿದ್ರ ಕುರಿತಾಗಿ ಏನು ಹೇಳ್ತಾರೆ? ಸ್ವಚ್ಛತೆ ಬಗ್ಗೆ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ. ಮತ್ತು ಅದೇ ರೀತಿಯಲ್ಲಿ ಇಮ್ತಿಯಾಜ್ ಅವರೇ, ಈ ಒಂದು ಸ್ಥಳೀಯರಿಗೆ ಈ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಈ ಒಂದು ಪ್ರದೇಶದಲ್ಲಿ. ಇನ್ನು ಹಲವಾರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಇದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಕೂಡ ಇದೆ. ಇದನ್ನು ಪರಿಹರಿಸಬೇಕು ಅಂತಂದರೆ ಗ್ರಾಮ ಪಂಚಾಯಿತಿಯವರು ಯಾವ ರೀತಿಯಲ್ಲಿ ಒಂದು ಕಾರ್ಯಗಳನ್ನು ತೆಗೆದುಕೊಳ್ಬೋದು ಅಂತ ನೋಡಿ. ಮೊದಲು ಈಗ ಈ ನಮ್ಮ ಉದ್ಯಾವರ ಗ್ರಾಮ ಪಂಚಾಯತಿಗೆ ಅರಿವಾದದ್ದು ಯಾವಾಗಂದರೆ, ನೀವು ಸ್ಪಂದನದವರು ಅಲ್ಲಿ ಬಂದು ಆ ನ್ಯೂಸ್ ಮಾಡಿದ ನಂತರ, ಯಾಕೆಂದರೆ ಅವರು ಅಲ್ಲಿಂದ ಬರ್ತಾರೆ ಹೋಗ್ತಾರೆ, ಆದರೂ ಸಹ ಅವರು ಅದರಷ್ಟು ಮೈಂಡ್ ಕೊಡಲಿಲ್ಲ. ಇನ್ನು ಮುಂದೆ ಏನು ಮಾಡಬೇಕಂದ್ರೆ ಅವರು ಜಾಗ್ರತೆಯಾಗಿರಬೇಕು. ಯಾಕಂದರೆ ನಾವು ಅರ್ಜಿಗಳು ಕೊಡ್ತೇವೆ, ಅದಕ್ಕೆ ಅರ್ಜಿ 1 ವರ್ಷ 2 ವರ್ಷ ಎಷ್ಟು ವರ್ಷ ಹೋದರೂ ಸಹ ಆ ಅರ್ಜಿಯನ್ನು ಫಾಲೋಅಪ್ ಮಾಡೋದಿಲ್ಲ ಅವರು. ಅದರಿಂದಾಗಿ ನನ್ನ ಅಡ್ವೈಸ್ ಏನಂದರೆ, ಅವರು ಅಲ್ಲಿಯ ಯಾರಿದ್ದಾರೆ ಸ್ಥಳೀಯರು, ಅವರ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಆದಷ್ಟು ಬೇಗ, ಯಾಕೆಂದರೆ ನೀವು ಹೊರಗಿನವರು ಮೀಡಿಯಾದವರು ಬರೋಕ್ಕಿಂತ ಮೊದಲೇ ಅವರೇ ಅವರ ಒಂದು ಕರ್ತವ್ಯವನ್ನು ಅರಿತುಕೊಂಡು ಅವರು ಆ ಕೆಲಸವನ್ನು ಇದಕ್ಕಿಂತ ಮೊದಲೇ ಮಾಡ್ತಾ ಇದ್ದರೆ ಅಷ್ಟೊಂದು ಇದು ಇಲ್ಲಿವರೆಗೆ ಮಟ್ಟಕ್ಕೆ ಬರ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ. ಅದೇ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಸ್ವಚ್ಛತೆಯ ವಿಚಾರವಾಗಿ ಈ ಒಂದು ಉದ್ಯಾವರ ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಒಂದು ಹೇಳ್ಬೋದು ನೀವು? ಈಗ ನೋಡಿ, ನಾವು ಪ್ರತಿ ಒಂದು ಮನೆಗೆ ಗಾಡಿ ವ್ಯವಸ್ಥೆ ಮಾಡಿದ್ದೇವೆ. ಗಾಡಿ ವ್ಯವಸ್ಥೆ, ಅವರ ಕಸಕಡ್ಡಿಗಳು ಯಾವುದನ್ನು ವಾರದಲ್ಲಿ 3 ದಿವಸ ತಗೊಂಡು ಹೋಗ್ತೇವೆ. ಮತ್ತೆ ಈ ಕಸ ಬಿಸಾಡೋವರಿಗೆ CC ಕ್ಯಾಮರಾ ಹಾಕಿದ್ದೇವೆ. ಅವರಿಗೆ ಡೈರೆಕ್ಟ್ ಪೊಲೀಸ್ ಕಂಪ್ಲೇಂಟ್ ಮಾಡಿ ಇಷ್ಟು ದಂಡ ಅಂತ ಒಂದು ಅಮೌಂಟ್ ನಿಗದಿ ಮಾಡಲಿಕ್ಕೆ ಉಂಟು ನೆಕ್ಸ್ಟ್ ಮೀಟಿಂಗಲ್ಲಿ. ಮತ್ತು ಪಂಚಾಯತಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಜನರು ಎಷ್ಟು ಹೇಳಿದ್ರು ಕೂಡ ಅವರು ಕೂಡ ಮಾಡೋದು ಇದೆ, ನನ್ನ ಕಸ ನನ್ನ ಹೊಣೆ ಅಂತ ಯಾರು ತಿಳಿದಿಲ್ಲ. ತೋಡಿಗೆ ಬಂದು ಬಿಸಾಡೋದು, ಇದನ್ನೆಲ್ಲ ನಿಲ್ಲಿಸಬೇಕು. ಜನರು ಅವರ ಕಸವನ್ನು ಅವರೇ ಇಲಾವರಿ ಮಾಡುವಂಥ ಒಂದು ಕೆಲಸಗಳಾಗಬೇಕು, ಆವಾಗ ಮಾತ್ರ ಸ್ವಚ್ಛ ಭಾರತ ಆಗ್ತದೆ. ಇನ್ನು ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ, ಈ ಒಂದು ಉದ್ಯಾವರದ ಗ್ರಾಮ ಪಂಚಾಯಿತಿಯ ವಿಚಾರಕ್ಕೆ ಬಂದರೆ, ಈ ಒಂದು ಕಸವನ್ನು ಹಾಕೋದು ಕೂಡ ಅದೆಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ CCTVಯನ್ನು ಈಗಾಗಲೇ ನೀವು ಅಳವಡಿಸಿದ್ದೀರಿ, ಎಲ್ಲ ಒಪ್ಕೊಳ್ಳುವಂಥದ್ದೇ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಆದರೆ ಅಲ್ಲಿ ಸೇತುವೆಯಲ್ಲಿ ಹೋಗುವಂಥವ್ರು ಯಾರೋ ಕಸವನ್ನು ಬಿಸಾಕಿ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ CCTVಯಲ್ಲಿ ಹೇಗೆ ರೆಕಾರ್ಡ್ ಮಾಡ್ತೀರಿ ಅಂತ, ಅವ್ರನ್ನ ಹೇಗೆ ಹಿಡಿತೀರಿ ಅಂತ? ಈಗ ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಹಲೋ, ನಾವು ಉದ್ಯಾವರದಿಂದ. ಹೇಳಿ ಸರ್, ಹೇಳಿ. ಸಂತೋಷ ಅಂತ. ಹೇಳಿ ಸರ್. ಸರ್, ಈಗ ಪ್ರಮೋದ್ ಸುವರ್ಣ ಅವರು ಮಾಡಿದಂತ ಒಂದು ಸ್ಟೋರಿ ಒಳ್ಳೇದಾಯ್ತು. ಧನ್ಯವಾದಗಳು. ಅದೇ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಅಲ್ಲಿ ಇದೆ. ಸಾಕಷ್ಟು ಬಾರಿ ಪಂಚಾಯಿತಿ ಇದೆ ಇಲ್ವೋ ಎಂಬುದು ಕೂಡ ಅಲ್ಲಿ ಡೌಟ್. ಯಾಕಂದ್ರೆ ಸಾಕಷ್ಟು ಬಾರಿ ಅವರಿಗೆ ಕೂಡ ಹೇಳಿದ್ರು ಯಾವುದೇ ಬೇರೆ ರೀತಿಯಲ್ಲಿ ಅಲ್ಲಿ ಕೇವಲ ಹಣ ಮಾಡುವುದು ಬಿಟ್ರೆ, ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಅಲ್ಲಿ ಕೆಲವೊಂದು ಸದಸ್ಯರು ಹಣ ಮಾಡುವುದು ಬಿಟ್ರೆ ಬೇರೆ ಏನು ಅಭಿವೃದ್ಧಿ ಕೆಲಸ ಮಾಡುದಿಲ್ಲ. ಯಾಕಂದ್ರೆ ಅವರಿಗೆ ಚುನಾವಣೆ ಬರುವಾಗ ಒಂದು ಟೇಪ್ ಹಚ್ಚಿ ಒಂದು ರಸ್ತೆ ಕಾಮಗಾರಿ ಇರ್ಬೋದು, ಬೇರೆ ಕಾಮಗಾರಿಗಳು ಇರ್ಬೋದು, ಕೇವಲ ಟೇಪ್ ಹಚ್ಚಿ ಪ್ರಯತ್ನ ಮಾಡ್ತಾರೆ, ಅದನ್ನು ಮತ್ತೆ ಸರಿ ಮಾಡುದಿಲ್ಲ. ಒಂದು ಡಾಮರ ಸರಿ ರೀತಿಯಲ್ಲಿ ಹಾಕುದಿಲ್ಲ. ಒಟ್ಟಾರೆಯಾಗಿ ಒಂದು ಜನರ ಕಣ್ಣಿಗೆ ಒಂದು ನಾಟಕದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಕೆಲಸ ಮಾಡುದ್ರೆ, ಅವರನ್ನ ಮಾಧ್ಯಮದ ಮೂಲಕ ಎಚ್ಚೆತ್ತುಕೊಳ್ಳುವಂತೆ ಮಾಡುದ್ರೆ ಸಾಕಷ್ಟು ಅನುಕೂಲ ಆಗಿದೆ. ವೃತ್ತಿಯನ್ನು ಮಾಡಿದಂತ ಪ್ರಮೋದ್ಗೂ ಕೂಡ ಮತ್ತು ಸ್ಪಂದನ ವಾಹಿನಿಗೆ ಧನ್ಯವಾದಗಳು ಸರ್. ಈಗಾಗಲೇ ಅವ್ರು ಹೇಳಿದ್ರು ಉದ್ಯಾವರ ಗ್ರಾಮ ಪಂಚಾಯಿತಿಯ ವಿಚಾರವಾಗಿ ಅಲ್ಲಿನ ಒಂದು ರಾಜಕಾರಣಿಗಳು ಕೆಲವೊಬ್ಬೊಬ್ಬರು ಸಮಜಾಯಿಷಿಯನ್ನು ಕೊಡ್ತಾರೆ, ಹಾರಿಕೆ ಉತ್ತರವನ್ನು ಕೊಡ್ತಾರೆ, ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ.
ಅಂದರೆ ಉದ್ಯಾವರದ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಉದ್ಯಾವರ ಗ್ರಾಮ ಪಂಚಾಯತಿಯಲ್ಲಿ ನನ್ನ ಮಟ್ಟಿಗೆ ನಾವು ಸರಿ ಇದ್ದೇವೆ. ನಮ್ಮ ಮಟ್ಟಿಗೆ ನಾವು ಸರಿ ಇದ್ದೇವೆ. ನಮ್ಮ ಮಟ್ಟಿಗೆ ಒಂದು ಕರೆ ಇದೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾವು ಉದ್ಯಾವರದಿಂದ ಮಾತಾಡೋದು. ಹೇಳಿ ಸರ್, ಹೇಳಿ. ಉದ್ಯಾವರದಿಂದ ಮಾತಾಡೋದು. ಹೇಳಿ ಗೊತ್ತಾಯ್ತು, ಹೇಳಿ. ಅಲ್ಲ, ಅವ್ರು ಮಿತೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರು ಯಾವಾಗ ಕರೆದ್ರು ಬರ್ತಾರೆ ನಮ್ಮ ಹಳ್ಳಿಗೆ. ಎಸ್, ಮತ್ತೆ ಇನ್ನೇನ್ ಹೇಳ್ಬೇಕಿತ್ತು? ಉದ್ಯಾವರದ ಒಂದು ಪ್ರದೇಶ ಈಗಾಗಲೇ ಸ್ವಚ್ಛತೆ ಅವರು ಇನ್ನು ಮುಂದೆ ಎಲ್ಲ ಈಗ ಶಾಸಕರ ಅನುದಾನ ಅವರ ಬೆನ್ನು ಬಿಡದೆ ಆ ಬ್ರಿಡ್ಜ್ ಒಂದು ಅಗಲ ಮಾಡುದು, ರೋಡ್ ಅದ್ದು, ಅದ್ರ ಬಗ್ಗೆ ಸ್ವಲ್ಪ ಅವ್ರ ಗಮನ ತಾಲೂಕ್ ಪಂಚಾಯತ್ ಮೆಂಬರ್ ಒಟ್ಟಿಗೆ ಸೇರಿ ಅವರು ಬರ್ತೆ ನೀಡಿದ್ದಾರೆ. ಜನಿ ಅವರು ತಾಲೂಕ್ ಪಂಚಾಯತ್ ಅವರೊಟ್ಟಿಗೆ ಸೇರಿ ಇವರು ಇನ್ನೂ ಸ್ವಲ್ಪ ಒಳ್ಳೆ ಅಭಿವೃದ್ಧಿ ಅವರ ವಾರ್ಡ್ ನಲ್ಲಿ ಮಾಡ್ಬೇಕಂತ ನಾನು ಅವರಿಗೆ ಹೇಳ್ತೀನಿ. ಎಸ್ ಎಸ್, ಧನ್ಯವಾದಗಳು ಸರ್. ಈಗಾಗಲೇ ಅವ್ರು ಹೇಳಿದ್ರು ಒಂದು ಸೇತುವೆಯನ್ನು ಕೂಡ ಸರಿ ಮಾಡಬೇಕಾದಂಥ ಒಂದು ವಿಚಾರಗಳು ತಾಲೂಕ್ ಪಂಚಾಯತಿ ಅವರ ಜೊತೆಗೆ ಸೇರಿ ಕೆಲಸವನ್ನು ಮಾಡಬೇಕು ಅಂತ ಏನು ಹೇಳ್ತೀವಿ? ಈಗ ಅದು ಮೀನುಗಾರಿಕೆ ರಸ್ತೆ ಇದ್ದರಿಂದ ಈಗ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದ ರಜನಿ ಆರ್ ಅಂಚನ್ ಅವರ ಹತ್ರ ಹೇಳಿ, ಶಾಸಕರ ಹತ್ರ ಹೇಳಿ ಅದನ್ನು ಅಗಲೀಕರಣ ಮಾಡಲಿಕ್ಕೆ ನಾವು ಮೊನ್ನೆ ಅಷ್ಟೇ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಇದು ಪಂಚಾಯತಿಂದ ಮಾಡುವಂತ ಕೆಲಸ ಅಲ್ಲ. ಅದು ಪಂಚಾಯತಿಂದ ಒಂದು ವಾರ್ಡಿಗೆ ಒಂದು 2 ರಿಂದ 2.5 ಲಕ್ಷ ರೂಪಾಯಿ ಬರ್ತದೆ. ಅದು ಒಂದು ವಾರ್ಡಿಗೆ ಕಕ್ಕದಾರು ತೋಡಿಗೆ 1.5 ಲಕ್ಷ ರೂಪಾಯಿ ಬಿಲ್ ಆಗಿದ್ರೆ ಇನ್ನು ನೆಕ್ಸ್ಟ್ ಅದು ಅಡ್ವಾನ್ಸ್ ವರ್ಕ್. ನೆಕ್ಸ್ಟ್ ಈಗ ನನ್ನ ಫಂಡ್ ಉಂಟಲ್ಲ, ಎಲ್ಲಿಗೆ ಬೇರೆ ತುರ್ತು ಕಾಮಗಾರಿ ಇರ್ತದೆ. ಒಂದು ಸಣ್ಣ ಕಾಲು ಸಂಕ ಮಾಡಬೇಕು, ನನ್ನಲ್ಲಿ ಫಂಡ್ ಇಲ್ಲ. ಮತ್ತೆ ಕೆಸರಾಗ್ತದೆ, ರಸ್ತೆಗೆ ಮಣ್ಣಾಗ್ಬೇಕು, ಕ್ರಷರ್ ಬಡಿ ಹಾಕ್ಬೇಕು, ನನ್ನಲ್ಲಿ ಫಂಡ್ ಇಲ್ಲ. ಈ ರೀತಿ ಸಮಸ್ಯೆ ಆಗ್ತದೆ. ಒಂದೇ ಕಡೆಗೆ 1.5-2 ಲಕ್ಷ ರೂಪಾಯಿ ನಾನು ಹಾಕಿದ್ರೆ ಬೇರೆ ಏರಿಯಾಕ್ಕೆ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ಇವಾಗ ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಎಸ್, ಹೇಳಿ ಸರ್. ಸ್ಟೀವನ್. ಹೇಳಿ. ಮಾತಾಡಿ. ಉದ್ಯಾವರದ ಒಂದು ವಿಚಾರವಾಗಿ, ಸ್ವಚ್ಛತೆ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಹೇಳಿ. ನಿಜಕ್ಕೂ ಉದ್ಯಾವರ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಅತಿ ದೊಡ್ಡ ಗ್ರಾಮ ಪಂಚಾಯತ್ಗಳು ಒಂದು. ಹೌದು. ಈಗಿನ ಪರಿಸ್ಥಿತಿಯಲ್ಲಿ ಉದ್ಯಾವರ ಸ್ವಲ್ಪ ಹಾಳಾಗಿದ್ರು ಕೂಡ ಈಗ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲೂ ಕೂಡ ನಾನು ಮಿತೇಶ್ನ ಕೆಲಸ ಬಗ್ಗೆ ಹೇಳಲೇಬೇಕು. ಕೆಲವೊಮ್ಮೆ ನಾವು ತಪ್ಪು ಕೆಲಸ ಮಾಡಿದಾಗ ಮಾತ್ರ ಹೇಳ್ತೇವೆ, ಅಭಿವೃದ್ಧಿ ಮಾಡಿದಾಗ ಹೇಳುದಿಲ್ಲ. ಸೊ ವಿಶೇಷವಾಗಿ ಒಬ್ಬ 30 ವರ್ಷ ಕೂಡ ಆಗ್ಲಿಲ್ಲ ಅವರಿಗೆ. ಅದು ಕೂಡ ಪ್ರಥಮ ಬಾರಿ ಸದಸ್ಯರಾಗಿದ್ದುಕೊಂಡು ಕೇವಲ ಪಂಚಾಯತ್ ಅಥವಾ ಶಾಸಕರ ನಿಧಿಯಿಂದ ಹಣ ಬರದಿದ್ರು ಕೂಡ ಅವರ ವೈಯಕ್ತಿಕವಾಗಿ ಅವರ ಹಾಕಿ ಆ ಪರಿಸರವನ್ನು ಅಭಿವೃದ್ಧಿ ಮಾಡ್ತಾರೆ. ಅದು ನಿಜಕ್ಕೂ ಶ್ರೇಷ್ಠ ಕೆಲಸ. ಈಗಿನ ಯುವಕರು ಸೋಷಿಯಲ್ ಮಾಧ್ಯಮ ಅಥವಾ ಕೆಲವೊಂದು ಮಾಧ್ಯಮಗಳ ಕೆಟ್ಟ ಪ್ರಭಾವದಿಂದ ಹಾಳಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಇಂತಹ ಯುವಕರು ಇಂತಹ ಕೆಲಸ ಮಾಡೋದು ನಿಜಕ್ಕೂ ಶ್ಲಾಘನೀಯ. ಇಂಥ ಯುವಕರು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದೆ ಬಂದ್ರೆ ಈ ಒಂದೊಂದು ಪರಿಸರ ಖಂಡಿತವಾಗಿ ಸಾಧ್ಯವಾಗ್ತದೆ. ಈ ಮೂಲಕ ನಾನು ನಿಮ್ಮ ಮಾಧ್ಯಮದ ಮೂಲಕ ಹಾಗೇನೆ ಮಿತೇಶ್ ಅಂತವರಿಗೆ ಮುಂದೆ ಬರ್ಲಿಕ್ಕೆ ಒಂದು ಅವಕಾಶ, ಪ್ರಮೋದ್ ಅಂತ ವರದಿಗಾರರು, ಅವರನ್ನು ನಿಜಕ್ಕೂ ನಾವು ಅಭಿನಂದಿಸಲೇಬೇಕು. ಅಂತ ಉದ್ಯೋಗದಲ್ಲಿ ಬಹಳಷ್ಟು ಕೆಲಸಗಳು ವರದಿಗಾರ ಪ್ರಮೋದ್ರಿಂದವೂ ಆಗಿದೆ. ಸೊ ಅವರಿಗೆ ನಾನು ಪ್ರಮೋದ್ಗೆ ಮತ್ತೆ ಮಿತೇಶ್ಗೆ ವಿಶೇಷವಾಗಿ ಅಭಿನಂದಿಸಲಿಸಿ ನಿಮ್ಮ ವಾಹಿನಿಯ ಮೂಲಕ. ಅದೇ ರೀತಿಯಲ್ಲಿ ಈ ಒಂದು ಸ್ವಚ್ಛತೆ ವಿಚಾರವಾಗಿ ನೀವೇನ್ ಹೇಳ್ಬೋದು ಸರ್? ಉದ್ಯಾವರ ಗ್ರಾಮ ಪಂಚಾಯತಿ ಅಂತಲ್ಲ, ಉಡುಪಿಯ ಹಲವಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇದೇ ರೀತಿಯಾದ ಒಂದು ಅವ್ಯವಸ್ಥೆಗಳು, ಕೊಳಚೆಗಳು ಎಲ್ಲವೂ ಕೂಡ ಇದೆ. ಇದ್ರ ಕುರಿತಾಗಿ ಏನ್ ಹೇಳ್ತೀರಿ? ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳು ಒಂದು ಕಾರ್ಯತಂತ್ರವನ್ನು ರೂಪಿಸಬಹುದು ಅಂತ? ಈಗ ಕೆಲವೊಂದು ಕಡೆ ನಮ್ಮ ಕಡೆ ಇದು ಸ್ವಚ್ಛ ಭಾರತ್ ಕೇವಲ ಹೆಸರು ಹೇಳಿ ಪ್ರಚಾರ ಮಾತ್ರ ಗಿಟ್ಟಿಸ್ತಾರೆ ವಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ತಮ್ಮ ಮನೆಯ ಕಸಗಳನ್ನು ನಾವೇ ವ್ಯವಸ್ಥೆ ಮಾಡಿ ಒಂದು ಕ್ಲೀನ್ ಮಾಡಿದ್ರೆ ಒಳ್ಳೆ ಆಗ್ತದೆ. ಅದರ ಬದಲು ತುಂಬಾ ಕಡೆ ಬೇರೆ ಬೇರೆ ಒಂದು ಸಾಲ ಹಾಕಿ ಆ ಪರಿಸರ ಹಾಳು ಮಾಡ್ತಾರೆ. ಕೇವಲ ನಮ್ಮ ಮನೆ ಸ್ವಚ್ಛ ಇದ್ರೆ ಸಾಕು, ಊರು ಸ್ವಚ್ಛ ಇರೋದು ಬೇಡ ಅಂತ ಗಮನಿಸ್ತಾರೆ. ಇಂತಹ ಪರಿಸ್ಥಿತಿಯಿಂದ ಹಾಳಾಗ್ತದೆ. ಸೊ ಕೆಲವು ಜನಪ್ರತಿನಿಧಿಗಳು ಎಲ್ಲ ಮಾಡ್ಬೇಕಂತ ಇಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಜೊತೆಯಾಗಿ ಕೆಲಸ ಮಾಡಿದ್ರೆ ಇಂಥ ಕೆಲಸಗಳು ಸಾಧ್ಯವಾಗ್ತದೆ. ಸೊ ನಿಮ್ಮಂತ ವರದಿ ಮಾಧ್ಯಮಗಳ ಮೂಲಕ ಜಾಗೃತಿ ಮಾಡ್ತಾ ಇದ್ದೀರಿ. ಸೊ ನಾವು ಎಲ್ಲ ಸಾರ್ವಜನಿಕರು ಇದನ್ನು ಉಪಯೋಗಿಸಿದ್ರೆ ಖಂಡಿತವಾಗಿ ನಮ್ಮ ಸಮಾಜ ಒಳ್ಳೆದಾಗ್ತದೆ. ಧನ್ಯವಾದಗಳು ಸರ್, ಸ್ಪಂದನ ನನ್ನ ಜೊತೆ ಮಾತಾಡಿದೆ. ಈಗಾಗಲೇ ಅವರು ಕೆಲವು ಮಾತುಗಳನ್ನು ಹೇಳಿದ್ರು. ಸ್ವಚ್ಛತೆಯ ವಿಚಾರಕ್ಕೆ ಬಂದರೆ
ಅಂತಂದರೆ ಎಲ್ಲರ ಕೈಯಲ್ಲೂ ಇರುತ್ತೆ ಒಂದು ಸ್ವಚ್ಛತೆಯನ್ನು ಮಾಡತಕ್ಕಂಥದ್ದು. ಒಂದು ಗ್ರಾಮವನ್ನು ಉಳಿಸ್ಬೇಕು ಅಂತಂದರೆ ಜನರು ಕೂಡ ಕೈ ಜೋಡಿಸ್ಬೇಕು, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇಮ್ತಿಯಾಜ್ ಅವರು ಏನು ಹೇಳ್ತೀರಿ? ಖಂಡಿತವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಯಾಕೆಂದರೆ ಈಗ ನೋಡಿ ನಮ್ಮ ಸ್ವಚ್ಛ ಭಾರತ, ಆದರೆ ಸ್ವಚ್ಛ ಭಾರತ ಬಂದು ಈಗ ಕಮ್ಮಿ ಅಂದರೆ 2 ವರ್ಷ ಆಯಿತು. ಆದರೆ ಉದ್ಯಾವರದಲ್ಲಿ ನೋಡುವಾಗ ಆ ಒಂದು ಅಲ್ಲಿಯ ಸನ್ನಿವೇಶ ನೋಡಿದೆ ಈಗ ಮೊದಲು, ಈಗಿನಲ್ಲ. ಈಗ ಆದರೆ ಖಂಡಿತವಾಗಿ ಈಗ ಸ್ವಚ್ಛ ಭಾರತ ಆಗಿದೆ ಅಂತ ಹೇಳ್ಬೋದು. ನಮಗೆ ನಮ್ಮ ಅಲ್ಲಿ ವಠಾರದವರಿಗೆ ಈಗ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನೀವು ಒಂದು ಹೆಲ್ಪ್ ಮಾಡಿದ್ದೀರಿ. ಹಾಗಾಗಿ ಅಲ್ಲಿ ಹೋಗುವವರು ಬರುವವರಿಗೆ ಈಗ ಅರಿವಾಗಿದೆ ಸ್ವಚ್ಛ ಭಾರತ ಉದ್ಯಾವರದಲ್ಲಿ ಆಗಿದೆ ನನ್ನ ಪ್ರಕಾರ. ಆದರೆ ಆಚೆ ನಮ್ಮ ಏರಿಯಾದಲ್ಲಿ ಹೇಳಿದ್ದು ನಾನು, ಉದ್ಯಾವರ ನಾವು ಪಾರ್ಟ್ ಆಫ್ ಉದ್ಯಾವರ, ಖಂಡಿತವಾಗಿ ಸ್ವಚ್ಛ ಭಾರತ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಈಗ. ಒಂದು ಕರೆ ಇದೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ನಿಮ್ಮ ಹೆಸರು? ಹಲವರಿಂದ ಕರೆ ಮಾಡುದು. ಹೇಳಿ ಮೇಡಮ್, ಹೇಳಿ. ಒಂದು ಸೇತುವೆ ಉಂಟು ಸರ್, ಸ್ಪಂದನವಾಗಿ ನೀರು ಬರ್ತಾ ಉಂಟಲ್ಲ, ಹಾಂ, ಊರಿನ ಸಮಸ್ಯೆಗೆ. ಯಾವ ಊರು ಮೇಡಮ್ ನಿಮ್ಮದು? ಒಂದು ಹಳೆಯೂರು. ಅಲೆ ಊರಾ? ಹಳೆಯೂರು ಮೂಡುಬೆಳೆ ಹೋಗುವ ರಸ್ತೆಯಲ್ಲಿ ಒಂದು ಸೇತುವೆ ಉಂಟು ಸರ್. ಹಾಂ, ಅದಕ್ಕೆ ಕಸ ಎಲ್ಲ ಬಿಸಾಡ್ತಾರೆ, ಅದಕ್ಕೊಂದು ಏನಾದರೂ. ಹಾಂ ಹಾಂ, ಇದೇ ಕುರಿತಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ ಮೇಡಮ್. ನಾವು ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಭೇಟಿಯನ್ನು ನೀಡಿ ಅದನ್ನು ಕೂಡ ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಮೇಡಮ್. ಹೌದು, ಪ್ಲಾಸ್ಟಿಕ್ ಕಸ ಎಲ್ಲ ಬೇಕಾದಷ್ಟು ಹಾಕ್ತಾರೆ, ಬೋಲ್ಡ್ ಹಾಕಿಸಿದ್ದೇವೆ ಆದರೂ. ಎಸ್, ಅದನ್ನು ಕೂಡ ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಹೇಳಿ ಇಮ್ತಿಯಾಜ್ ಅವರೇ, ಮಾತಾಡ್ತಾ ಇದ್ರಿ ನೀವು ಒಂದು ಊರಿನ ಒಂದು ಸ್ವಚ್ಛತೆ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ. ಉದ್ಯಾವರ ಮಾತ್ರ ಅಂತ ಅಲ್ಲ, ಉಡುಪಿಯ ಹಲವಾರು ಪ್ರದೇಶಗಳು ಈಗಾಗಲೇ ಸ್ವಚ್ಛತೆ ಇಲ್ಲದೆ ಹಾಳಾಗಿರ್ತಕ್ಕಂಥ ಅದೆಷ್ಟೋ ಪ್ರದೇಶಗಳನ್ನು ನೀವು ನೋಡ್ಬೋದು. ಇದೆಲ್ಲದರ ಕುರಿತಾಗಿ ಏನು ಹೇಳ್ತೀರಿ? ಕೇವಲ ಉದ್ಯಾವರ ಮಾತ್ರ ಅಂತ ಅಲ್ಲ, ಇದಕ್ಕೆ ಕಠಿಣವಾದ ಕಾನೂನನ್ನು ತರಬೇಕು. ಈಗ ನೀವು ಹೋಗಿ ಹೊರಗೆ ನೋಡಿದರೆ, ಗಲ್ಫ್ನಲ್ಲಿ ಎಲ್ಲಾದರೂ ನೋಡಿದರೆ, ಅಲ್ಲಿ ಒಂದು ಕಸದ ರಸ್ತೆಯಲ್ಲಿ ಸಿಕ್ಕುವುದಿಲ್ಲ ನಿಮಗೆ. ಯಾಕಂದರೆ ಅಲ್ಲಿಯ ಕಾನೂನು ಅಷ್ಟೊಂದು ಇದುಂಟು, ಹೆದರಿಕೆ ಉಂಟು ಜನರಿಗೆ. ಹಾಗಾಗಿ ಅಂತಹ ಕಾನೂನುಗಳನ್ನು ನಾವು ಇಲ್ಲಿ ಸಹ ಅಳವಡಿಸಿದೆ, ಖಂಡಿತವಾಗಿ ನಾವು ಇಲ್ಲಿ ಸಹ ಸಕ್ಸಸ್ ಆಗ್ತೇವೆ. ಆದರೆ ಈಗ ನಾವು ತುಂಬ ಅಭಿವೃದ್ಧಿ ಆಗ್ತಾ ಇರುವಂಥ ದೇಶ. ಹಾಗಾಗಿ ಈಗ ನೀವು ನೋಡಿ, ಅಲ್ಲಿ ಬಂದು ನೋಡುವಾಗ ನೀವು ಮೊದಲು ಸಹ ನೋಡಿದ್ದೀರಿ, ಈಗ ಅಲ್ಲಿ CC ಕ್ಯಾಮರಾವನ್ನು ಅಳವಡಿಸ್ತಿದ್ದಾರೆ. ಅಂದರೆ ಟೆಕ್ನಾಲಜಿಯಾಗಿ ನಾವು ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಮಗೆ ಈಗ ಉದ್ಯಾವರ ಗ್ರಾಮ ಪಂಚಾಯತಿ ತೋರಿಸ್ತಾ ಇದೆ. ಬೆಳಿಗ್ಗೆ ಹೇಳಿ ಸಂಜೆ ಅವರು ಇದು ಮಾಡಿದ್ದಾರೆ ಅಲ್ಲಿ ಪ್ರಯತ್ನಗಳು. ಹಾಗಾಗಿ ಎಲ್ಲ CC ಕ್ಯಾಮರಾ ಹಾಕಿ, ಮತ್ತು ಇದೆಲ್ಲ ನಾವು ಅರಿತುಕೊಳ್ಬೇಕು. ನಾವು ಜನರು ನಾವೊಂದು ಕಸ ಎಸೆಯುವಾಗ ಬೇರೆಯವರ, ಅದು ಸರ್ಕಾರದ ಆಗಿರ್ಬೋದು ಅಥವಾ ಬೇರೆಯವರ ಮನೆಗೆ ಹೋಗಿ ಸಹ ಬೀಳ್ಬೋದು ಅದು. ಅದಕ್ಕೆ ನಾವು ಮೊದಲು ಮುನ್ನೆಚ್ಚರಿಕೆಯಾಗಿ ಅದಕ್ಕೆ ಸ್ವಲ್ಪ ನನ್ನ ಪ್ರಕಾರ ಆಗಿ ಎಲ್ಲರಿಗೆ ಸಹ, ಈಗ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಎಜುಕೇಟೆಡ್ ಆಗಿರ್ತಾರೆ, ಕೆಲವರು ಅನ್ಎಜುಕೇಟೆಡ್ ಇರ್ತಾರೆ, ಅವರಿಗೆ ಸಹ ಸ್ವಲ್ಪ ಗ್ರಾಮ ಪಂಚಾಯತಿಯಿಂದ ಅರಿವು ಮೂಡಿಸ್ಬೇಕು. ಇದರಿಂದ ಏನು ಇತರರಿಗೆ ಹೇಗೆ ನಷ್ಟ ಆಗ್ತದೆ, ಹಾಗಾಗಿ ಅವರಿಗೆ ಮೊದಲು ಅರಿವನ್ನು ಕೊಡಬೇಕು ಮೊದಲು. ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ ಈಗಾಗಲೇ ಹೇಳಿದ್ರು ಗ್ರಾಮ ಪಂಚಾಯತಿಯಿಂದ ಅರಿವುಗಳಿಗೆಲ್ಲ ಬರಬೇಕು ಅಂತ. ಯಾವ ರೀತಿಯಾದಂಥ ಅರಿವು ಕ್ರಮಗಳನ್ನು ಹೇಳ್ಬೋದು ಅಂತ ಅಂದರೆ ಜನರಿಗೆ, ಉದ್ಯಾವರ ಗ್ರಾಮ ಪಂಚಾಯತಿ ಮಾತ್ರ ಅಂತಲ್ಲ, ಓವರಾಲ್ ಆಗಿ? ಈಗ ನಾವು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಬೇಕು. ಈಗ DC ಜಿಲ್ಲಾಧಿಕಾರಿ ಕಚೇರಿಯಿಂದ SLR ಉಂಟು, ಮನೆ ಮನೆಗೆ ಹೋಗಿ ಅರಿವು ಮೂಡಿಸ್ತಿದ್ದಾರೆ ಮಹಿಳೆಯರು. ಅದರ ಬಗ್ಗೆ ಟ್ರೈನಿಂಗ್ ಉಂಟು, ಅವರ ಸಂಪೂರ್ಣ ಟ್ರೈನಿಂಗ್ ಪಡೆದು ಎಲ್ಲರೂ ಮನೆ ಮನೆಗೆ ಹೋಗಿ ಅರಿವು ಮೂಡಿಸ್ತಿದ್ದಾರೆ. ಮತ್ತೆ ವಾರ್ಡ್ ಸಭೆಗೆ ಹೋಗ್ಬೇಕು, ಗ್ರಾಮ ಸಭೆಗೆ ಹೋಗ್ಬೇಕು, ಪಂಚಾಯತ್ ಅಲ್ಲಿ ಏನು ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಹೋಗ್ಬೇಕು. ಬಹಳಷ್ಟು ಕಡಿಮೆ ಜನ ಬರುದು. ಎಲ್ಲ ದಿನಪತ್ರಿಕೆಯಲ್ಲಿ ನಾವು ಹಾಕ್ತೇವೆ, ಇಷ್ಟನೇ ತಾರೀಕು ಇಂಥ ಕಾರ್ಯಕ್ರಮ ಉಂಟು, ಇಷ್ಟನೇ ವಾರ್ಡಿನ ವಾರ್ಡ್ ಸಭೆ ಉಂಟು, ಇಷ್ಟನೇ ತಾರೀಕಿಗೆ ಗ್ರಾಮ ಸಭೆ ಉಂಟು. ಆದ್ರೆ ಜನರು ಬರೋದೇ ಕಡಿಮೆ. ಅಲ್ಲ, ಯಾಕೆ ಜನರು ಬರ್ತಾ ಇಲ್ಲ ಅಂತ? ಜನರು ಈಗಾಗಲೇ ಹೇಳಿದ್ರು ಜನರು ಬರಬೇಕು, ಸ್ವಹಿತಾಸಕ್ತಿ ಜನರಿಗೆ ಅಗತ್ಯ ಇಲ್ಲ, ಸರಿ ಮಾಡಬೇಕು ಅಂತ. ಜನರಿಗೆ ಅಗತ್ಯ ಇಲ್ಲ ಆಗಿದಾಗೆ ವಿಚಾರ ಅಷ್ಟೇ. ಈಗ ನೋಡಿ, ನಾವು ಇಷ್ಟು ತೋಡು ಕ್ಲೀನ್ ಮಾಡಿದ್ದೇವೆ, ತೋಡು ಕ್ಲೀನ್ ಮಾಡಿ ನಿನ್ನೆ ಬೆಳಗ್ಗೆ ಫುಲ್ ಕಸ ಹಾಕಿದ್ದಾರೆ. ಅದಕ್ಕೆ PDO ಅವರಿಗೆ ಹೇಳಿದೆ, ಸರ್ ಇಷ್ಟು ನಾವು ಮಾಡಿ ಎಂತ ಪ್ರಯೋಜನ, CC ಕ್ಯಾಮರಾ ಹಾಕುವ. ಪ್ರಥಮ ಬಾರಿ CC ಕ್ಯಾಮರಾ ಹಾಕಿದ್ದು ಉದ್ಯಾವರ ಗ್ರಾಮ ಪಂಚಾಯತ್, ಇದು ಫಸ್ಟ್ ಟೈಮ್. ಇಷ್ಟರವರೆಗೆ ಎಲ್ಲಿ ಕಸ ಹಾಕುವಲ್ಲಿ CC ಕ್ಯಾಮರಾ ಹಾಕ್ಲಿಲ್ಲ ನಾವು, ಇದು ಫಸ್ಟ್ ಟೈಮ್ ನಾವು CC ಕ್ಯಾಮರಾ ಹಾಕಿದೆ. ಯಾಕೆಂದ್ರೆ ನಾವು ಇಷ್ಟು ಕೆಲಸ ಮಾಡಿ ಸರಕಾರದ ಹಣವನ್ನು ದುಂದು ವೆಚ್ಚ ಮಾಡುವುದಕ್ಕಿಂತ ಇನ್ನೊಂದು 50,000 ಹೋದ್ರೆ ಪರವಾಗಿಲ್ಲ. CC ಕ್ಯಾಮರಾ ಹಾಕಿ ಯಾರು ಕಸ ಹಾಕ್ತಾರೆ ಅವರನ್ನು ಹಿಡಿಯುವಂತ ಪ್ರಯತ್ನ ಮಾಡಿ ಅವರ ಮೇಲೆ ಕೇಸ್ ಹಾಕುದು. ಇನ್ನೊಬ್ಬ ಕಸ ಹಾಕ್ಬಾರ್ದು ಅವಾಗ. ಅಲ್ಲ, ಹಾಗಾದ್ರೆ ಈ ಒಂದು ಕಾರಿನಲ್ಲಿ ಬೈಕಿನಲ್ಲಿ ಹೋಗೋರಲ್ಲ, ಅಲ್ಲೇ ಸೇತುವೆ ಎರಡು ಸೈಡ್ ನಾವು ಕ್ಯಾಮರಾ ಇಟ್ಟಿದ್ದೇವೆ. ಕಾರ್ ನಂಬರ್ ಸಿಗ್ತದೆ, ಬೈಕ್ ನಂಬರ್ ಸಿಗ್ತದೆ. ಬಿಸಾಡಿದವರು ನಡೆದುಕೊಂಡು ಬಂದ್ರೆ ಬಿಸಾಡಿದ್ರೆ ಅವನೇ ಸಿಕ್ಕಿ ಬೀಳ್ತಾನೆ, ಖಂಡಿತವಾಗಿ ಸಿಕ್ಕಿ ಬೀಳ್ತಾನೆ. ಎರಡು ಸೈಡ್ ಅಲ್ಲಿ ಕೂಡ CC ಕ್ಯಾಮರಾ ಹಾಕಿದ್ದೇವೆ. ಮತ್ತೆ ಕೂಡ ಅವರಿಗೆ ಎಚ್ಚರಿಕೆಗಾಗಿ ಒಂದು ಬ್ಯಾನರ್ ಕೂಡ ಹಾಕಿದ್ದೇವೆ.
ಆಗ್ತೇವೆ. ಬ್ಯಾನರ್ ಆಗ್ತವೆ, CCTV ಅಳವಡಿಸಲಾಗಿದೆ, ಕಸ ಬಿಸಾಡದಲ್ಲಿ ಇಷ್ಟು ಫೈನ್ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಲಾಗಿದೆ, ಪಂಚಾಯತ್ ವತಿಯಿಂದ ಕಂಪ್ಲೇಂಟ್ ಮಾಡಲಾಗಿದೆ ಅಂತ ನಾವು ಬ್ಯಾನರ್ ಕೂಡ ಹಾಕ್ತೇವೆ. ಅಷ್ಟು ಬ್ಯಾನರ್ ನೋಡಿ ಬಿಸಾಡೋದಿದ್ರೆ ಬಿಸಾಡ್ಲಿ, ಮುಂದಿನದ್ದು ಪೊಲೀಸರಿಗೆ ಮತ್ತು ಗ್ರಾಮ ಪಂಚಾಯತಿಗೆ ಬಿಟ್ಟಿದ್ದು. ಖಂಡಿತ. ಅಂದ್ರೆ ಉದ್ಯಾವರದಲ್ಲಿ ಇನ್ನು ಆ ಒಂದು ಪ್ರದೇಶದಲ್ಲಿ ಕಸವನ್ನ ಹಾಕಬಾರ್ದು. ಯಾಕಂದ್ರೆ ಪಾಪ ಅಲ್ಲ ಗ್ರಾಮಸ್ಥರು 25 ವರ್ಷದಿಂದ ಇದನ್ನು ಪಾಪ ಸಾಕಾಗಿ ಹೋಗಿದೆ ಅವರಿಗೆ. ನಾನು 3 ವರ್ಷ ಆಗಿದ್ದು ಬಂದು, 25 ವರ್ಷದಿಂದ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾರ ಹತ್ರ ಸಹ. ಅಲ್ಲ ನಾನು ಮಾಡಿದ್ದಂತ ಹೇಳುದಲ್ಲ, ಯಾರ ಸಹ ಮಾಡ್ಲಿಕ್ಕೆ ಮುಂದೆ ಬರ್ಲಿಲ್ಲ. ಆ ಸಂದರ್ಭದಲ್ಲಿ ನೀವೇ ಬರ್ಬೇಕಾದದ್ದು ಅನಿವಾರ್ಯ ಆಯ್ತು ಅಂತದ್ದು. ಅಲ್ಲ ನಾನು ಹೇಳಿದ್ದೇನೆ, ಮೊದಲೇ ಹೇಳಿದ್ದೇನೆ, ನನ್ನ ಜೊತೆಗೆ ನೀವು ಕೂಡ ಬಂದ್ರಿ, ನಾನ್ ಕರ್ದದಲ್ಲ. ನೀವು ನಮಗೂ ಕೂಡ ಧೈರ್ಯ ಬಂತು, ಗ್ರಾಮಸ್ಥರಿಗೆ ಒಂದು ಧೈರ್ಯ ಬಂತು, ಆಡಳಿತ ಮಂಡಳಿಯವರಿಗೆ ಒಂಚೂರು ಇದಾಯ್ತು. ಅಲ್ಲ ಅದೇ ನಮ್ಮ ಮಾಧ್ಯಮದವರ ಕರ್ತವ್ಯ, ಒಂದು ಊರನ್ನ ಸ್ವಚ್ಛವಾಗಿಡುವಂಥದ್ದು ಮಾಧ್ಯಮದವರ ಕರ್ತವ್ಯ. ಆ ಕೆಲಸಕ್ಕೋಸ್ಕರ ನಾವು ಬಂದಿರುವಂಥದ್ದು. ಎಸ್ ಇಮ್ತಿಯಾಜ್ ಅವರೇ, ಈ ಒಂದು ವಿಚಾರವನ್ನು ನೋಡ್ತಾ ಹೋದ್ರೆ ಈಗ ಒಂದು ಉದ್ಯಾವರದ ಒಂದು ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ಸ್ವಚ್ಛತೆಯಿಂದ ಕೂಡಿರ್ತಕ್ಕಂಥ ಒಂದು ನಗರವಾಗಿ ಮಾರ್ಪಾಟ ಆಗುತ್ತೆ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಕೆಲವು ಫ್ಲಾಟ್ಗಳು, ಹೋಟೆಲ್ಗಳು, ಅಂಗಡಿ ಮುಂಗಟ್ಟುಗಳು ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಅವರ ಒಂದು ಆಮಿಷವನ್ನು ಬಳಸ್ಕೊಂಡು ಅಥವಾ ಇನ್ಯಾವುದೋ ಒಂದು ಅವರ ಒಂದು ಹಣವನ್ನು ಉಪಯೋಗಿಸ್ಕೊಂಡು ಈ ಒಂದು ಸ್ವಚ್ಛ ಅಲ್ಲಿ ನೀರನ್ನು ಬಿಡುವಂಥ ಒಂದು ಪ್ರಯತ್ನಗಳನ್ನು ಮಾಡಬಾರ್ದು ಅಂತ ಏನಾದರೂ ಅನಿಸ್ತಾ ಇದೆ? ಇಲ್ಲ, ಈಗ ನೋಡುವಾಗ ಅಲ್ಲಿ ಸನ್ನಿವೇಶ ನೋಡುವಾಗ ಅಲ್ಲಿ ಫ್ಲಾಟ್ನ ಓನರ್ನವರೆಲ್ಲ ಅವರವರ ಜಾಗದಲ್ಲಿ ಈಗ ಎಲ್ಲ ಹೊಂಡ ಎಲ್ಲ ತೆಗಿತಾ ಇದ್ದಾರೆ. ಈಗ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಅವರು ಈ ರೀತಿ ಮಾಡೋದಿಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಇಲ್ಲಿ ಪಂಚಾಯತ್ ಅವರು ಅಷ್ಟೊಂದು ಅವರಿಗೆ ಇದು ಮಾಡಿದ್ರಿಂದ ಅವರು ಅಲ್ಲಿ ಆ ರೀತಿ ಮಾಡಿದ್ರು. ಈಗ ಪಂಚಾಯತ್ನವರು ತುಂಬ ನನ್ನ ಪ್ರಕಾರವಾಗಿ 100% ಅವರೆಲ್ಲ ಪ್ರೆಷರ್ ಹಾಕಿದ್ದಾರೆ. ಹಾಗಾಗಿ ಇವತ್ತಿನ ನೋಡುವಾಗ ಅವರವರ ಪ್ರದೇಶ ಅವರವರ ಒಂದು ಏರಿಯಾದಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವಕಾಶ ಇತ್ತು, ಆದರೂ ಸಹ ಅವರು ಅದನ್ನು ಉಪಯೋಗಿಸ್ತಾ ಇದ್ರು. ಯಾಕೆಂದರೆ ಪಂಚಾಯತ್ನ ಅವರ ಒಂದು ಅಷ್ಟೊಂದು ಪವರ್ ಇರಲಿಲ್ಲ ಅಂತ ಅದರಲ್ಲಿ ತೋರ್ತದೆ. ಹಾಗಾಗಿ ಈಗ ಅವರು ತೋರಿಸಿದಂತಹ ಒಂದು CC ಕ್ಯಾಮರಾ ಆಗಲಿ ಯಾವುದೇ ಅವರು ಒಂದು ತುಂಬ ಸ್ಟ್ರಿಕ್ಟ್ ತಗೊಂಡಿದ್ದಾರೆ ಅಂತ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಅವರ ಪ್ರದೇಶದಲ್ಲಿ ಅವರು ಇದನ್ನು ಮಾಡ್ತಾ ಇದ್ದಾರೆ. ಯಾವುದು ತ್ಯಾಜ್ಯ ವಸ್ತು ಎಲ್ಲ ಹೋಗ್ತಾ ಉಂಟಲ್ಲ, ಅದು ಅವರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ವೀಕ್ಷಕರು, ನೀವೇ ನೋಡ್ತಾ ಇರೋ ಹಾಗೆ ಒಂದು ಉದ್ಯಾವರದ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿಯಲ್ಲಿ ಸ್ವಚ್ಛತೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ನಿಮ್ಮ ಊರಿನಲ್ಲಿ ಯಾವ ರೀತಿಯಾದಂಥ ಒಂದು ಸ್ವಚ್ಛತೆಯನ್ನು ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಉದ್ಯಾವರದ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಸರಿ ಆಗ್ತಾ ಇದೆ. CCTVಯನ್ನು ಕೂಡ ಅಳವಡಿಸಿದ್ದಾರೆ. CCTV ಅಳವಡಿಸಿ ಬ್ಯಾನರನ್ನು ಕೂಡ ಹಾಕುವಂಥ ಒಂದು ಪ್ರಸಂಗಗಳು ಕೂಡ ಮುಂದಿನ ದಿನಗಳೇ ಆಗುತ್ತೆ. ನಾಳೆ ದಿನವೇ ಬ್ಯಾನರ್ನ ಹಾಕ್ತಾರೆ. ಇಲ್ಲಿ ಕಸ ಹಾಕಿದವರಿಗೆ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಕೂಡ ವಿಧಿಸಲಾಗುವುದು. ಹೀಗೆ ಮುಂತಾದ ರೀತಿಯಲ್ಲಿ ಬ್ಯಾನರನ್ನು ಕೂಡ ಹಾಕ್ತಾರೆ. ಅದರಿಂದಾಗಿ ಯಾರು ಕೂಡ ಅಲ್ಲಿ ಕಸ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅಲ್ಲಿ ಮಾತ್ರ ಅಲ್ಲ, ಇನ್ನೂ ಹಲವಾರು ಪ್ರದೇಶಗಳಲ್ಲಿ ಕಸವನ್ನು ಹಾಕುವಂಥ ಒಂದು ಪ್ರಯತ್ನಗಳನ್ನು ಈಗಾಗಲೇ ಮಾಡ್ತಾರೆ. ಬೈಕಲ್ಲಿ ಹೋಗುವಂಥವ್ರು ಎಲ್ಲರೂ ಕೂಡ ಅದನ್ನು ಮಾಡಬಾರ್ದು. ನಮ್ಮ ಒಂದು ಊರನ್ನು ಸ್ವಚ್ಛತೆಯಿಂದ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಎಸ್ ಹೇಳಿ ಸರ್, ಹೇಳಿ. ನಿಮ್ಮದೇ ಊರಿನ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಳಿ. ಹಲೋ. ಅದು ನಾಯಿ ಜನರಿಗೆಲ್ಲ ಹೋಗುವ ಬರುವಾಗ ತುಂಬಾ ತೊಂದರೆ ಕೊಡ್ತದೆ ನಾಯಿ ಎಲ್ಲ. ಅದು ಕೋಳಿ ಅಂಗಡಿ ಉಂಟಲ್ಲ, ನನ್ನ ಕೋಳಿ ಅಂಗಡಿಯವರು ಅದಕ್ಕೆ ಮಾಂಸ ಎಲ್ಲ ಹಾಕ್ತಾರೆ ಕಾಣ್ತದೆ ನಾಯಿಗೆ. ಅದು ಜನರಿಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾಯಿ ಇಡುದಿಲ್ಲ. ಅಲ್ಲಿ ಟಿವಿ ವ್ಯಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡ್ತೀರಾ? ಅದು ಇವತ್ತು ಮುಂಚೆ ಅಲ್ಲ, ಅದು ಸಮಸ್ಯೆ ಅಲ್ಲ, ತುಂಬಾ ವರ್ಷದಿಂದ ಉಂಟು ಅದು ನಾಯಿ. ಆದ್ರೆ ನಿಮಗೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಬಗೆಹರಿದಿದೆಯಲ್ಲ, ಅಲ್ಲಿ ಒಂದು ಕಸದ ವಿಲೇವಾರಿ ಆಗದೆ ಸಮಸ್ಯೆಗಳಾಗಿತ್ತು, ಅದೀಗ ಬಗೆಹರಿದಿದೆಯಲ್ಲ, ಅದ್ರ ಕುರಿತಾಗಿ ಏನ್ ಹೇಳ್ತೀವಿ? ಸಮಸ್ಯೆ ಉಂಟಲ್ಲ ನಾಯಿಯ ಸಮಸ್ಯೆ,
ನಮ್ಗೆ ದಿವಸ ಬೆಳಿಗ್ಗೆ ಹೊತ್ತಲ್ಲಿ ರಾತ್ರಿ ಹೊತ್ತಿಗೆ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲ ಹೌದು, ಈಗ ಉದ್ಯಾವರದ ಅಲ್ಲೊಂದು ಕಕ್ಕೆಕಾರು ತೋಡಿನ ಒಂದು ವಿಚಾರ ಈಗಾಗಲೇ ಸರಿ ಆಗ್ತಾ ಇದೆ, ಅಲ್ಲಿನ ಒಂದು ಕೊಳಚೆಗಳೆಲ್ಲ ನಿರ್ಮೂಲನೆ ಆಗ್ತಾ ಇದೆ. ಈ ಕುರಿತಾಗಿ ಏನ್ ಹೇಳ್ತೀರಿ? ಅದು ಒಳ್ಳೆ ಕೆಲಸ ಆಗ್ತಾ ಉಂಟು. ನಮ್ದು ಮನಸ್ಸಲ್ಲಿ ನಮ್ದು ಅದು ಒಂದು ಸಮಸ್ಯೆ ಅಲ್ಲ, ಅಲ್ಲಿ ಬೇರೆ ಸಮಸ್ಯೆ ಉಂಟಲ್ಲ. ಅಲ್ಲ ಹೌದು, ಈಗಾಗಲೇ ಒಂದು ಸಮಸ್ಯೆ ಬಗೆಹರಿದಿದೆಯಲ್ಲ, ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳೇನು ಅಂತ? ಅದು ಒಳ್ಳೆ ಕೆಲಸ ಮಾಡಿದ್ದಾರೆ. ತೋಡೆಲ್ಲ ಒಳ್ಳೆ ಕ್ಲೀನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಥಳೀಯರು ಅದನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯಗಳು? ಎಂತ ಹೇಳಿದೆ? ಮುಂದಿನ ದಿನಗಳಲ್ಲಿ ಸ್ಥಳೀಯರು ಯಾವ ರೀತಿ ಆ ಒಂದು ಸ್ವಚ್ಛತೆಯನ್ನು, ಈಗ ಮಾಡಿರ್ತಕ್ಕಂಥ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯಗಳು, ನಿಮ್ಮ ಒಂದು ಅಭಿಪ್ರಾಯ? ನಮ್ದು ಅಭಿಪ್ರಾಯ ಒಳ್ಳೆ ಕ್ಲೀನ್ ಮಾಡಿದ್ದಾರೆ ತೋಡು. ಅಲ್ಲಿ ಎಲ್ಲ ಮುಂಚೆ ಎಲ್ಲ ಜನ ಎಲ್ಲ ಬಂದು ಕಸ ಎಲ್ಲ ಬಿಸಾಡ್ತಿದ್ರು. ಈಗ CC ಕ್ಯಾಮರಾ ಹಾಕಿದ ನಂತರ ಇನ್ನು ಬಿಸಾಡ್ಲಿಕ್ಕೆ ಆಗುದಿಲ್ಲ. ಧನ್ಯವಾದಗಳು ಸರ್, ಸ್ಪಂದನ ಜೊತೆ ಮಾತಾಡಿ. ಆಯ್ತಾಯ್ತು. ಸರ್, ಇವರು ನಾಯಿಗಳ ಬಗ್ಗೆ ಹೇಳಿದ್ರು. ಮೊನ್ನೆ ಒಂದು 15 ದಿವಸದ ಹಿಂದೆ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು 150 ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಮಾಡಿದ್ದೆ. ಉದ್ಯಾವರ ಗ್ರಾಮ ಪಂಚಾಯತ್ ಮತ್ತು ಪಶು ಚಿಕಿತ್ಸಾಲಯಗಳ ಒಟ್ಟು ಸೇರಿ ನಾವು 150 ನಾಯಿಗಳ, ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿದೆ. ಮತ್ತೆ ನಾಯಿಗಳನ್ನು ಏನು ಮಾಡ್ಲಿಕ್ಕಿಲ್ಲ, ತಮ್ಗೆ ಗೊತ್ತಿರ್ಬೋದು. ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಕೇಸ್ ಆಗ್ತದೆ ಅದು. ಸಂತಾನಹರಣ ಚಿಕಿತ್ಸೆ ಮಾಡಿ ಮಾಡಿದ್ದೇವೆ ನಾವು. ಪಂಚಾಯತಿಂದ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡಿದ್ದೇವೆ. ಏನ್ ಹೇಳ್ತೀರಾ ಇಮ್ತಿಯಾಜ್ ಅವರು ಈ ವಿಚಾರ? ಅಲ್ಲ, ಇದು ಅವ್ರು ಹೇಳಿದ್ದು ಕ್ಲೀನ್ ಮಾಡೋಕ್ಕಿಂತ ಮೊದಲೇ ಇರ್ಬೋದು. ಯಾಕಂದ್ರೆ ಈಗ ಅಲ್ಲಿ ಕ್ಲೀನ್ ಆಗಿದೆ, ಅಲ್ಲಿ ನಾಯಿಗಳು ಈಗ ನಿಲ್ಲುವುದಿಲ್ಲ ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ಅಲ್ಲೆಲ್ಲ ಕ್ಲೀನ್ ಆಗಿದೆ. ಇದಕ್ಕಿಂತ ಮೊದಲು ಬೀದಿ ನಾಯಿ ಇರಲಿಕ್ಕೆ ಅವಕಾಶ, ಯಾಕಂದ್ರೆ ಅಲ್ಲಿ ನೀರೆಲ್ಲ ಬರ್ತಾ ಇತ್ತು, ಅಲ್ಲಿ ಅವ್ರು ಹೇಳಿದ್ರು ಕೋಳಿ ಅಂಗಡಿ ಬದಿಯಲ್ಲಿ. ಹಾಗಾಗಿ ಆ ಕಾರಣದಿಂದಾಗಿ ಇರ್ಬೋದು ಅಲ್ಲಿ ನಾಯಿಗಳು ಇರ್ಬೋದು ಅಂತ ಹೇಳ್ಬೋದು. ಈಗ ಇನ್ನು ಮುಂದಿನ ದಿನದಲ್ಲಿ ನೋಡ್ಬೇಕು. ಇವತ್ತು ಕ್ಲೀನ್ ಆದದ್ದಷ್ಟೇ, ಇನ್ನು ಮುಂದೆ ಇರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗಾಗಲೇ ಈ ಒಂದು ತೋಡು ಕ್ಲೀನ್ ಆಗಬೇಕು ಅಂತಕ್ಕಂಥ ಒಂದು ವಿಚಾರ ಪದೇ ಪದೇ ಮುನ್ನೆಲೆಗೆ ಬಂದಾಗಲೂ ಕೂಡ ಅಲ್ಲಿನ ಒಂದು ಫ್ಲಾಟ್ನವರು, ಹೋಟೆಲ್ನವರು ಎಲ್ಲರೂ ಕೂಡ ಸ್ವಲ್ಪ ರೀತಿಯಲ್ಲಿ ತಡೆ ಹೇರ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಕೇಳಿರುವಂಥದ್ದು. ಹಾಗಾದರೆ ಈಗ ಎಲ್ಲ ತೋಡನ್ನೆಲ್ಲ ಸರಿ ಮಾಡಿ ಆಗಿದೆ, ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ನಿಷ್ಠೂರಕ್ಕೆ ಗುರಿ ಆಗಬೇಕಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದಾ ಅಂತ? ಈಗ ನೋಡಿ, ಅವರು ವ್ಯಾಪಾರದವರು, ನಿಷ್ಠೂರಕ್ಕೆ ಗುರಿ ಆಗ್ಬಹುದು. ಆದ್ರೆ ಕೂಡ ನಾವು ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ ಮೇಲೆ ಜನರ ಪರವಾಗಿ ಹೋಗ್ಬೇಕಲ್ಲ. ಜನರ ವಿರುದ್ಧವಾಗಿ ಹೋಗ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವಿಲ್ಲ. ನಾವು ಜನರ ಪರ ಕೆಲಸ ಮಾಡಿದ್ದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ, ಅದೇ ನಮ್ಗೆ ಆಶೀರ್ವಾದ, ಅಷ್ಟೇ ಸಾಕು. ಆದ್ರೆ ಈ ಒಂದು ಕೆಲಸ ಆಗಿದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಅಂತಂದ್ರೆ, ಈಗ ನೀವು ಜನರ ಪರವಾಗಿ ಹೋಗಿದ್ದೀರಿ ಎಲ್ಲ ಒಪ್ಕೊಳ್ಳುವಂಥದ್ದೇ, ಅದು ಒಳ್ಳೆ ಕೆಲಸವೇ. ಆದ್ರೆ ಅವರ ಒಂದು ನಡೆಗಳು ಏನಿರ್ಬೋದು ಅಂತ? ಅದು ಅವರ ನಡೆ ಹೇಗಿರ್ಬೋದು ಅಂತ ಗೊತ್ತಿಲ್ಲ ನಮ್ಗೆ. ನೆಕ್ಸ್ಟ್ ಎಲೆಕ್ಷನ್ಗೆ ಒಳ್ಳೆ ಎಫೆಕ್ಟಿವ್ ಬೀಳ್ಬಹುದು ಅಷ್ಟೇ. ಯಾಕೆಂದ್ರೆ ಈಗ ಉದ್ಯಾವರದಲ್ಲಿ ಯಾರು ಉದ್ಯಮಿಗಳು ಆ ಉದ್ಯಾವರದವರೇ, ಹೊರಗಿನವರಲ್ಲ. ಸ್ವಲ್ಪ ಓಟಿಗೆ ಸ್ವಲ್ಪ ನಮ್ಗೆ ಮೈನಸ್ ಆಗ್ಬೋದು, ಪ್ಲಸ್ ಆಗ್ಬೋದು, ಅದು ಮುಂದಿನ ವಿಚಾರ. ನೀವೇನು ಹೇಳ್ತೀರಿ ಈ ಒಂದು ನಿಷ್ಠೂರದ ವಿಚಾರಕ್ಕೆ ಬಂದಾಗ, ಅಲ್ಲಿನ ಒಂದು ಹೋಟೆಲ್ನವರು ಮತ್ತೆ ಅಂಗಡಿ ಮುಂಗಟ್ಟುಗಳು ಅವರ ಒಂದು ನಿಷ್ಠೂರದ ವಿಚಾರಕ್ಕೆ ಬಂದಾಗ ಏನು ಹೇಳ್ತೀರಿ ನೀವು? ಹೌದು, ಖಂಡಿತವಾಗಿ ಇವರು ಈಗ ಚಾಲೆಂಜ್ ಆಗಿ ತಗೊಂಡಿದ್ರು. ನಮ್ಮ ಇವರೇ ಮಿತೇಶ್ ಅವರೇ ಇದ್ದಾರೆ, ಅವರಿಗೆ ಮೈನಸ್ ಪಾಯಿಂಟ್ ಇರ್ಬೋದು. ಯಾಕೆಂದರೆ ಅದು ಇವರು ಯಾವುದಾದ್ರು ಅಂದರೆ ನ್ಯಾಯ ಪ್ರಕಾರವಾಗಿ ಹೋಗಿದ್ದಾರೆ. ಯಾರಿಗೆ ನ್ಯಾಯ ಸಿಕ್ಕಬೇಕು ಅವರೊಟ್ಟಿಗೆ ಹೋಗಿದೆ, ಯಾರು ಅನ್ಯಾಯ ಮಾಡ್ತಿದ್ದಾರೆ ಅವರೊಟ್ಟಿಗೆ ಇವರು ನಿಲ್ಲಿಲ್ಲ ಅಷ್ಟೇ. ಅದರಿಂದ ಖಂಡಿತವಾಗಿ ಆಗ್ಬೋದು ಸೈಡ್ ಎಫೆಕ್ಟ್. ಇದಕ್ಕಿಂತ ಮೊದಲು ಸಹ ಆಗಿದೆ. ನಮ್ಮ ಇವರು ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು, ನಾವು ಇದರಲ್ಲಿ ಸಹ ಕೇಳಿದ್ದೇವೆ, ಇಲ್ಲಿ ಮಾತ್ರ ಅಲ್ಲ ಹೊರಗೆ ಇಂಟರ್ನ್ಯಾಷನಲಿ ಸಹ ನಮ್ಗೆ ಕೇಳಿ ಬಂದಿತ್ತು. ಅವರು ಮಾಡಿದಂಥ ಕೆಲಸ ಯಾರೂ ಮಾಡಲಿಲ್ಲ ಅಂತ. ಹಾಗೆ ಮಾಡಿದ್ದಾರೆ, ನಾವು ಸಹ ನೋಡಿದ್ದಾರೆ. ಹಾಗಾಗಿ ಇವರು ಈ ರೀತಿ ಸಹ ಆಗ್ಬೋದು. ಅದಕ್ಕೆ ಅವರಿಗೆ ಅದು ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಮೈನಸ್ ಪಾಯಿಂಟು ಇದೆ, ಅದರಲ್ಲಿ ಖಂಡಿತವಾಗಿ ಇದೆ. ಈ ಒಂದು ಉದ್ಯಾವರದ ವಿಚಾರವನ್ನು ಒಂದು ಬದಿಯಲ್ಲಿ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಇನ್ನು ಉದ್ಯಾವರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೆಷ್ಟು ಸಮಸ್ಯೆಗಳಿರುವಂಥದ್ದು ಅಂತ, ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಒಂದು ಕಾರ್ಯತಂತ್ರವನ್ನು ರೂಪಿಸಬಹುದು ಅಂತ? ಉದ್ಯಾವರ ಇಡೀ ಗ್ರಾಮಕ್ಕೆ ನಮಗೆ ಅಧ್ಯಕ್ಷರು, ನಾವು ನಮ್ಮ ವಾರ್ಡಿಗೆ, ನಮ್ಮ ವಾರ್ಡಿನ ಸಮಸ್ಯೆಗಳಿಗೆ ಭಾರಿ ಸ್ಪಂದನೆ ಕೊಡ್ತೇವೆ ಜಾಸ್ತಿಯಾಗಿ. ಆ ವಾರ್ಡಿಗೆ 2 ಸದಸ್ಯರಿದ್ದಾರೆ. ನಮ್ಮ ಉದ್ಯಾವರ ಗ್ರಾಮದಲ್ಲಿ 13 ವಾರ್ಡ್ ಉಂಟು, 30 ಸದಸ್ಯರಿದ್ದಾರೆ. 13 ವಾರ್ಡ್ಗೆ 30 ಸದಸ್ಯರು. ಮತ್ತೆ ಉದ್ಯಾವರ ಗ್ರಾಮದಲ್ಲಿ ಒಂದು 13,000 ಜನಸಂಖ್ಯೆ. ಅಭಿವೃದ್ಧಿ, ಉದ್ಯಾವರ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ ಒಂದು ಗ್ರಾಮ. ನಗರ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಉದ್ಯಾವರ ಗ್ರಾಮ ಬರ್ತದೆ. ಹೀಗಿರುವಾಗ
ಇದು ನನ್ನದೊಂದು ರಿಕ್ವೆಸ್ಟ್ ಅಂತ ಹೇಳಿದರೆ, ಈಗ ಪೇಟೆಯಲ್ಲೆಲ್ಲ ಉದ್ಯಮಿಗಳೆಲ್ಲ ಇದ್ದಾರೆ, ಹೋಟೆಲ್ ಉಂಟು, ಫ್ಲ್ಯಾಟ್ ಉಂಟು. ಈಗ ಒಂದು 3-4 ಫ್ಲ್ಯಾಟಿಗೆ ಲೈಸೆನ್ಸ್ ಕೊಟ್ಟಿದ್ದುಂಟು, ಈಗ ಫ್ಲ್ಯಾಟ್ ಎಲ್ಲ ಆಗ್ತಾ ಉಂಟು. ನಾನೆಂತ ಹೇಳೋದಂದರೆ, ಉದ್ಯಾವರದಲ್ಲಿ ನಮಗೆ ನಗರ ಪ್ರಾಧಿಕಾರದ ರೂಲ್ಸ್, ಮುನ್ಸಿಪಾಲಿಟಿ ರೂಲ್ಸ್, ಗ್ರಾಮ ಪಂಚಾಯತ್ ರೂಲ್ಸ್ ಅಲ್ಲ ಉದ್ಯಾವರಕ್ಕೆ. ಉದ್ಯಾವರ ಬ್ರಿಡ್ಜಿನ ನಂತರ ಗ್ರಾಮ ಪಂಚಾಯತ್ ರೂಲ್ಸ್, ಕಡಪಾಡಿ ಗ್ರಾಮ ಪಂಚಾಯತ್. ಉದ್ಯಾವರ ಹೆಸರಿಗೆ ಮಾತ್ರ ಗ್ರಾಮ ಪಂಚಾಯತ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮ್ಮ ಮುನ್ಸಿಪಾಲ್ಟಿ. ಅದು ಟ್ಯಾಕ್ಸ್, ಮುನ್ಸಿಪಾಲ್ಟಿ ಟ್ಯಾಕ್ಸ್, ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಅಲ್ಲ. ಮುನ್ಸಿಪಾಲ್ಟಿಯಲ್ಲಿ ಎಷ್ಟು ಟ್ಯಾಕ್ಸ್ ಉಂಟು ಅಷ್ಟು ಟ್ಯಾಕ್ಸ್ ಕಟ್ತಾರೆ ನಮ್ಮ ಗ್ರಾಮದವರು. ಅದಕ್ಕಾಗಿ ನಾವು ಹಿರಿಯ ನಮ್ಮ ಇಲ್ಲಿಯ ಲೀಡರ್ಸ್ಗಳೆಲ್ಲ ನಾನು ಹೇಳೋದು, MLA MP ಅವರ ಹತ್ರ ಹೇಳೋದು, ಉದ್ಯಾವರ ಗ್ರಾಮವನ್ನು ಮುನ್ಸಿಪಾಲ್ಟಿಗೆ ಸೇರಿಸಿದಾಗ ನಮಗೆ ಅನುದಾನ ಜಾಸ್ತಿ ಬರ್ತದೆ. ಮತ್ತು ಇಂಥ ಸಮಸ್ಯೆಗಳಿಗೆ ಒಳಚರಂಡಿ ವ್ಯವಸ್ಥೆ ಮಾಡ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಬರೋದಿಲ್ಲ. ನಮ್ಮಲ್ಲಿ ಸಾಕಷ್ಟು ಅನುದಾನಗಳು ಕಮ್ಮಿ ಬರ್ತದೆ ಗ್ರಾಮ ಪಂಚಾಯತ್ಗೆ. ಇದನ್ನು ನಾವು ಸೇರಿಸಿ ಇಂಥ ನಿರ್ಣಯ ಮಾಡಿ ಮೇಲಾಧಿಕಾರಿಗಳು ಅವರಿಗೆ ನಾವು ಕಳಿಸಿದ್ದೇವೆ ಗ್ರಾಮ ಪಂಚಾಯತಿಂದ. ಸೇರಿಸಿದ್ರೆ ತುಂಬ ಅನುಕೂಲ ಆಗ್ತದೆ. ಉಡುಪಿ ನಗರಸಭೆಗೆ ಉದ್ಯಾವರ ಗ್ರಾಮ ಪಂಚಾಯತನ್ನು ಸೇರಿಸಬೇಕು. ಆವಾಗ ನೋಡಿ, ಅವಕಾಶ ಕೂಡ ನಮ್ಮಂಥವ್ರಿಗೆ ಕಡಿಮೆ ಇರ್ತದೆ. 7ರಿಂದ 8 ಸೀಟ್ ಬರ್ಬೋದು. ನಮಗೆ ಅವಕಾಶ ಮುಖ್ಯವಲ್ಲ, ಗ್ರಾಮ ಅಭಿವೃದ್ಧಿ ಆಗಬೇಕು. ಕರೆಕ್ಟ್. ಇಲ್ಲಿನ ಒಂದು ಗ್ರಾಮಾಭಿವೃದ್ಧಿ ಅಧಿಕಾರಿಗಳ ಬಗ್ಗೆ, ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ, PDO ಅವರ ಬಗ್ಗೆ ಏನು ಹೇಳ್ತೀರಿ? ಅವರ ಕುರಿತಾಗಿ ಕೂಡ ಅವರು ಸ್ವಲ್ಪ ಈ ಒಂದು ಕೆಲಸ ಮಾಡುವ ನಿಟ್ಟಿನಲ್ಲಿ ಸ್ವಲ್ಪ ವಿಳಂಬ ನೀತಿಯನ್ನು ಅನುಸರಿಸಿದ್ರು ಅಂತಕ್ಕಂಥ ಮಾತುಗಳೆಲ್ಲ ಕೇಳಿ ಬಂದಿತ್ತು. ಅವರ ಕುರಿತಾಗಿ ಏನು ಹೇಳ್ತೀರಿ? ಅವರವರ ಕೆಲಸವನ್ನು ಮಾಡಿದ್ದಾರೆ, ಆದರೆ ಕೂಡ ಅವರಿಗೆ ಸಹ 2 ಕಡೆಯಿಂದ ಒತ್ತಡಗಳು ಬರ್ತದೆ. ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಗ್ರಾಮ ಪಂಚಾಯತ್ ನಿರ್ಣಯದಲ್ಲಿ ಸರ್ವಾನುಮತ ನಿರ್ಣಯ, ಯಾರದು ಕೂಡ ಆಕ್ಷೇಪ ಇರಲಿಲ್ಲ. ನೀವು ಇದನ್ನು ಮಾಡಿ ಸರ್, ನೀವು ಯಾವುದಕ್ಕೂ ಆತಂಕಕ್ಕೆ ಗುರಿ ಆಗುವುದು ಬೇಡ ಮಾಡಿ ಅಂತ ಹೇಳಿದರೆ ಆ ಪ್ರಕಾರ ಅವರು ಮಾಡಿದ್ದಾರೆ. ಅವರ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರು. ಇನ್ನು ಇಮ್ತಿಯಾಜ್ ಅವರೇ, ಈ ಒಂದು ಉದ್ಯಾವರ ಗ್ರಾಮ ಪಂಚಾಯಿತಿಯ ವಿಚಾರವಾಗಿ, ಮತ್ತೆ ಈ ಒಂದು PDO ಅವರ ವಿಚಾರವಾಗಿ, ಮತ್ತೆ ಈ ಆಗ್ತಾ ಇರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸದ ವಿಚಾರವಾಗಿ ಏನು ಹೇಳ್ತೀರಿ? ನೋಡಿ, ಮೊದಲಾಗಿ PDO ಅವರ ಬಗ್ಗೆ ಅವರು ಈಗ ನೋಡಿದಾಗ, ಅಂತಿಮವಾಗಿ ನೋಡಿದಾಗ ಅವ್ರು ಮಾಡಿದಂಥ ಕೆಲಸ, ನಾನು ಮೊದಲೇ ಹೇಳಿದ್ದೇನೆ, ಅವರು ಬಂದಂಥ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಬಂದಿದ್ದರು. ಅವರು ಯಾವಾಗ ಸಹ ಫೋನ್ ಮಾಡಿದರೆ ಮಾತಾಡ್ತಾರೆ ಮತ್ತು ಬಂದು ನೋಡ್ತಾರೆ. ಅದೇ ಏನಾದರೂ ಒಂದು ಕೆಲವೊಂದು ಒತ್ತಡಗಳಿಂದ ಅವರು ಒಂದು ಟೈಮ್ ತಗೊಂಡಿರ್ಬೋದು, ಆದರೆ ಅವರು ಅಂತಿಮವಾಗಿ ಅವರ ಕೆಲಸ ನೋಡುವಾಗ ಅದು ಇತರ ಪಂಚಾಯತ್ನ PDO ಅವರಿಗೆ ಸಹ ಒಂದು ಮಾದರಿ ಅಂತ ಹೇಳ್ಬೋದು. ಈಗ ಅವರು ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರು, ಅದು CC ಕ್ಯಾಮರದ್ದು, ಮತ್ತು ಅವರು ತುಂಬ ಇದು ಮಾಡಿದ್ದಾರೆ ಅಲ್ಲಿ. ಅದು ಮತ್ತು ಅಲ್ಲಿಯ ನಾಗರಿಕನಾಗಿ ಮತ್ತು ಅಲ್ಲಿಯ ನಮ್ಮ ಎಲ್ಲರ ನಾಗರಿಕ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದನ ಸಲ್ಲಿಸ್ತೇನೆ. ಯಾಕೆಂದರೆ ಅವ್ರು ಮಾಡಿದಂಥ ಒಂದು ಕೆಲಸ ಈಗ ಇದು ನಮ್ಮ ಸ್ವಚ್ಛ ಭಾರತಕ್ಕೆ ಅವರನ್ನು ನೋಡಿ ಇನ್ನು ಬೇರೆಯವರು ಸಹ ಕಲಿಬೇಕು, ಆ ರೀತಿಯಾದಂತಹ ಒಂದು ಸನ್ನಿವೇಶವನ್ನು ಅವರು ಮಾಡಿದ್ರು ಅಲ್ಲಿ. ಹೌದು, ಹಾಗಾಗಿ PDO ಅವರಿಗೆ ತುಂಬ ಧನ್ಯವಾದಗಳು. ಮತ್ತೆ ಒಂದು ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಯಾವ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ? ಖಂಡಿತವಾಗಿ, ಯಾಕೆಂದರೆ ಇದು ಈಗ ನಮ್ಮ ಉದ್ಯಾವರ, ಈಗ ನೀವೇ ನೋಡಿದ್ರಿ ಆ ಚಾನಲಲ್ಲಿ ಸಹ ಅದರಲ್ಲಿ ಬಂತು. ಹಾಗಾಗಿ ಇಂತಹ ಒಂದು ಸನ್ನಿವೇಶ ಮುಂದೆ ಬರಬಾರ್ದು. ಅದು ಉದ್ಯಾವರ ಗ್ರಾಮ ಪಂಚಾಯತಿಗೆ ಸಹ ಒಂದು ಕಪ್ಪು ಚುಕ್ಕೆ ಆಗಿ ಆಯಿತು. ಆದರೆ ಈಗ ಅವರು ಅದನ್ನು ಮೇಕಪ್ ಮಾಡಿಬಿಟ್ರು. ಈಗ ಅವರು ಮಾಡಿದಂಥ ಒಂದು ಕೆಲಸ ನೋಡುವಾಗ ಅದು ಇತರ ಪಂಚಾಯತಿಗೆ ಸಹ ಅದು ನೋಡಿ ಒಂದು ಕಲಿಬೇಕಂತ ಒಂದು ಅವರ ಅಂತಹ ಪ್ರಯತ್ನವನ್ನು ಮಾಡಿ ತೋರಿಸಿದ್ದಾರೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ನಿಮ್ಮ ಹೇಳಿ ಮೇಡಮ್, ಹೇಳಿ. ಈಗ ಅಲ್ಲಿ ಕುತ್ಕೊಂಡು ಎಲ್ಲರೂ ಸಹ ಮಾತಾಡ್ತಿದ್ದಾರಲ್ಲ ಸರ್, ಯಾರಾದ್ರೂ ಒಬ್ಬರು ಏನಾದ್ರೂ ಸರಿ ಮಾಡಿಕೊಂಡು ಬಂದಿದ್ದಾರೆ ಕೇಳಿ? ಏನಾದ್ರು? ಹಲೋ ಹಲೋ, ಹೇಳಿ. ಈಗ ಆ ಉದ್ಯಾವರದ ಬಗ್ಗೆ ಟಿವಿಯಲ್ಲಿ ಬರ್ತಾ ಉಂಟಲ್ಲ, ಚರಂಡಿ ವ್ಯವಸ್ಥೆ. ಹೇಳಿ ಹೇಳಿ. ಹಲೋ ಹಲೋ, ಹೇಳಿ ಹೇಳಿ. ಉದ್ಯಾವರದ ವ್ಯವಸ್ಥೆದು ನೀರಿನ ಬಗ್ಗೆ ಮತ್ತೆ ನೀರು ಹೋಗುವ ಬಗ್ಗೆ ಮತ್ತೆ ಕಸದ ವಿಷಯದಲ್ಲಿ ಟಿವಿಯಲ್ಲಿ ಬರ್ತಾ ಉಂಟಲ್ಲ. ಈಗ ಮಿತೇಶ್ ಅವರು ಹೇಳ್ತಿದ್ದಾರೆ, ಉದ್ಯಾವರ ತುಂಬಾ ಇಂಪ್ರೂವ್ ಮಾಡ್ತಿದ್ದೇವೆ, ಹಾಗೆ ಮಾಡ್ತಿದ್ದೇವೆ, ಹೀಗೆ ಮಾಡ್ತಿದ್ದೇವೆ ಅಂತ ಹೇಳಿ. ಎಂತ ಇಂಪ್ರೂವ್ ಆಗಿದೆ ಅಂತ ಕೇಳಿ ಸರ್ ಒಮ್ಮೆ. ಅಲ್ಲ, ಎಂತ ಇಂಪ್ರೂವ್ ಆಗ್ಬೇಕಂತ ಅವ್ರಿಗೆ ಕೇಳಿ. ಎಂತ ಇಂಪ್ರೂವ್ ಡೆವಲಪ್ಮೆಂಟ್ ಆಗ್ಬೇಕಂತ ನಾ ಒಂದ್ ಹೇಳ್ತೇವೆ, ಅವರು ಓಟ್ಗೆ ಕೇಳಲಿಕ್ಕೆ ಬರುವಾಗ ಎಲ್ಲ ವ್ಯವಸ್ಥೆ ಮಾಡ್ತೆ, ಹಾಗೆ ಮಾಡ್ತೆ, ಹೀಗೆ ಮಾಡ್ತೆ ಅಂತೆಲ್ಲ ಹೇಳ್ತಾರೆ. ಅದು ಆದ್ರೂ ಏನಿಲ್ಲ, ಅವರವರ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿರ್ತಾರೆ ದೊಡ್ಡವರಿಗೆ. ಈಗ ಇಲ್ಲಿ ಉದ್ಯಾವರದಲ್ಲಿ ಬಿಸಿಲು ಉಂಟು, ಅಲ್ಲೆಲ್ಲ ನದಿಗೆ ನೀರು ಬಿಡ್ತಾರೆ, ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಸರ್ ಅವರಿಗೆ? ಅಲ್ಲೆಲ್ಲ ಕುಡಿತ ನೀರೆಲ್ಲ ಹೋಗುದಿಲ್ವಾ? ಈಗ ಇವ್ರು ಹೇಳ್ತಾರೆ, ಇಲ್ಲಿ ಬಡವರೆಲ್ಲ ತುಂಬಾ ಮಂದಿ ಇದ್ದಾರೆ, ಇಲ್ಲಿ ಅವರಿಗೆಲ್ಲ ಸರಿ ಮಾಡಿ ಕೊಡ್ಬೇಕಾ? ಈಗ ನೀರು ಹೋಗುದಕ್ಕೆಲ್ಲ ತಿಮ್ಮರಿಗೆಲ್ಲ ಫಿಕ್ಸ್ ಮಾಡಿ ಇರ್ತಾರೆ, ಅದನ್ನು
ಎಸ್ ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಮೇಡಮ್, ಧನ್ಯವಾದಗಳು ಸರ್. ಈಗ ಇದು ಯಾರು ಹೋಟೆಲ್ ಪೈಪ್ ಬಂದ್ ಮಾಡಿದ್ದೇವೆ ಅವರು ಫೋನ್ ಮಾಡಿದ್ದು, ವಿಷಯ ಅರ್ಥ ಆಯ್ತಾ ನಿಮ್ಗೆ? ಅವರೊಂದು ಸಿಟ್ಟಲ್ಲೆಂದು ಅವರಿಗೊಂದು ವ್ಯವಸ್ಥೆ ಮಾಡಿ ಕೊಡಿ, ಆಮೇಲೆ ಬಂದ್ ಮಾಡಿ ಅಂತ. ಅದಕ್ಕೆ ನಾವೆಂತ ಉತ್ತರ ಕೊಡೋದೇಳಿ? ಅವರ ಡ್ರೈನೇಜ್ ಅನ್ನು ಅವರ ವ್ಯವಸ್ಥೆ ಮಾಡಬೇಕು. ಪಂಚಾಯತ್ ಲೈಸೆನ್ಸ್ ಅಲ್ಲಿ ನಾವು ಕೊಟ್ಟಿದ್ದೇವೆ, ಶರ್ತದಲ್ಲಿ ಉಂಟು ಲೈಸೆನ್ಸ್ ಹಿಂದ್ಗಡೆ ಪಂಚಾಯತ್ ಅಲ್ಲಿ. ಅವರ ಡ್ರೈನೇಜ್ ಅವರ ವ್ಯವಸ್ಥೆ ಮಾಡಬೇಕು, ಪಂಚಾಯತ್ ಅದನ್ನು ವ್ಯವಸ್ಥೆ ಮಾಡಿ ಕೊಡಬೇಕು. ಪೈಪನ್ನು ಬಂದ್ ಮಾಡಬೇಕು ಅಂತ ಹೇಳಿದ್ರೆ ನಾವೆಂತ ಮಾಡುದು ಸರ್, ನೀವು ಹೇಳಿ? ಅಲ್ಲ ಅದೇ ಈಗಾಗಲೇ 2-3 ಬಾರಿ ನೋಟಿಸ್ಗಳು ಅಂದ್ರೆ ಈ ಒಂದು ಇವರದು ಹೋಟೆಲ್ ಡ್ರೈನೇಜ್ ಹೋಗ್ತಿತ್ತು, ಕ್ಯಾಂಟೀನ್ ಅದು, ಅದಕ್ಕೆ ಎಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಗ್ತದ? ಇವರ ಹೋಟೆಲ್ ಡ್ರೈನೇಜ್ ಹೋಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿ ಕೊಡ್ಬೇಕಾ? ಅದಕ್ಕೆ ಹೇಳಿದ್ ನಾನು, ಗ್ರಾಮ ಪಂಚಾಯತ್ ಹೋಗಿ ಮುನ್ಸಿಪಾಲಿಟಿ ಆಗ್ಲಿ, ಮುನ್ಸಿಪಾಲಿಟಿ ಆದ್ರೂ ಕೂಡ ಒಂದು 5 ವರ್ಷ ಹೋಗ್ಬೋದು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಆಗ್ಲಿಕ್ಕೆ, ಆದ ಕೂಡಲೇ ಆಗ್ಲಿಕ್ಕಿಲ್ಲ ಅದು. ಕೊನೆಯದಾಗಿ ಮಿತೇಶ್ ಅವರೇ, ಈ ಒಂದು ಉದ್ಯಾವರ ಗ್ರಾಮ ಪಂಚಾಯತಿ ವಿಚಾರವಾಗಿ ಮತ್ತೆ ಮುಂದಿನ ನಿಮ್ಮ ಒಂದು ಅಭಿವೃದ್ಧಿಗಳ ವಿಚಾರವಾಗಿ ಏನ್ ಹೇಳ್ತೀರಿ ಅಂತ? ಸರ್, ನಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸಾಕಷ್ಟು ಅನುದಾನಗಳಿಲ್ಲ. ಈಗ ನಾವು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿದ್ದರೆ, ನಮ್ಮ MLAಗಳು MP ಗಳಿದ್ರೆ ಅವರ ಹತ್ರ ಏನಾದರೂ ಮಾಡಿ ತಂದು ಅಭಿವೃದ್ಧಿ ಮಾಡ್ಬೋದು. ಈಗ ಅಷ್ಟು ಒಂದು ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ಮಲ್ಲಿ ಇಲ್ಲ. ಗ್ರಾಮ ಪಂಚಾಯತಲ್ಲಿ ಎಷ್ಟು ಅನುದಾನ ಬರ್ತದೆ ಅದರಲ್ಲಿ ನಾವು ಖಂಡಿತವಾಗಿ ಅಭಿವೃದ್ಧಿ ಮಾಡ್ತೇವೆ, ನಮ್ಮ ಏರಿಯಾದಲ್ಲಿ ಮಾಡ್ತೇನೆ, 6ನೇ ವಾರ್ಡಲ್ಲಿ. ಮತ್ತೆ ಇನ್ನೊಂದು, ನೀವು ಅತ್ಯಂತ ಕಿರಿಯ ಸದಸ್ಯರು, ಮತ್ತೆ ಅದೇ ರೀತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಗಳು ಕೇವಲ ಉದ್ಯಾವರ ಅಂತಲ್ಲ, ಇಡೀ ಉಡುಪಿಯ ಗ್ರಾಮ ಪಂಚಾಯಿತಿಗಳಿಗೆ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ನೀವು ಕೊಡ್ಬೋದು? ಅಂದರೆ ಅಭಿವೃದ್ಧಿಯ ವಿಚಾರವಾಗಿ ಏನೆಲ್ಲ ಮಾಡ್ಬೋದು ನೀವು ಅಂತಕ್ಕಂಥ ಒಂದು ವಿಚಾರವಾಗಿ ಯುವಕರಿಗೆ ರಾಜಕಾರಣಕ್ಕೆ ಬರೋದಕ್ಕೆ ಏನೆಲ್ಲ ಹೇಳ್ಬೋದು ನೀವು ಅಂತ? ಸರ್, ಉದ್ಯಾವರ ಗ್ರಾಮ ಪಂಚಾಯತ್ ಅಂದರೆ ನನ್ನ ಲೆಕ್ಕದಲ್ಲಿ ಒಂದು ತಳಮಟ್ಟದ ಸರ್ಕಾರ ಇದ್ದಾಗೆ. ಈಗ ಯಾವುದೇ ಒಂದು ಲೈಸೆನ್ಸ್ ಕೊಡಲಿ, ನಗರ ಪ್ರಾಧಿಕಾರದವರು ಪ್ಲಾನ್ ಅಪ್ರೂವಲ್ ಮಾಡಿ ಕೊಟ್ಟರು ಕೂಡ ಅದು ಆಗೋದಿಲ್ಲ. ಗ್ರಾಮ ಪಂಚಾಯತ್ ಲೈಸೆನ್ಸ್ ಕೊಡಬೇಕು, ಉದ್ಯಮಕ್ಕಾಗಲಿ ಯಾವುದಕ್ಕಾಗಲಿ. ಹಾಗೆ ನಾವು ಲೈಸೆನ್ಸ್ ಕೊಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆಂದರೆ ನೋಡಿ ಸರ್, ಈಗ ಒಂದು 30 ಸೆನ್ಸಲ್ಲಿ 30 ಡೋರ್ ನಂಬರ್ ಫ್ಲ್ಯಾಟ್ ಆಗ್ತದೆ, ನಗರ ಪ್ರಾಧಿಕಾರದವರು ಪ್ಲಾನ್ ಅಪ್ರೂವಲ್ ಮಾಡಿ ಕೊಡ್ತಾರೆ. ಈಗ 5 ಸೆನ್ಸಲ್ಲಿ ಒಬ್ಬ ಮನೆ ಕಟ್ಟುವವನಿಗೆ 2 ಸೆನ್ಸ್ ಜಾಗ ಬಿಡಬೇಕು. ಸಿಂಗಲ್ ಲೇಔಟ್ ಟರ್ನ್ ಪ್ಲಾನಿಗೆ 3 ಸೆನ್ಸ್, 3 ಸೆನ್ಸಲ್ಲಿ ಅವನು ಮನೆ ಕಟ್ಟಬೇಕು. 5 ಸೆನ್ಸಲ್ಲಿ 2 ಸೆನ್ಸ್ ಜಾಗ ಹೋಗ್ತದೆ. ನಾನು ಒಂದು ಸರ್ಕಾರದಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, 30 ಸೆನ್ಸಲ್ಲಿ 30 ಡೋರ್ ನಂಬರ್ ನೀವು ಅವಕಾಶ ಕೊಡಬೇಡಿ, ಟೌನ್ ಪ್ಲಾನಿಂಗ್ ಅವ್ರಿಗೆ ಅವಕಾಶ ಕೊಡಬಾರ್ದು. 30 ಸೆನ್ಸಲ್ಲಿ 30 ಡೋರ್ ನಂಬರ್ ಕೊಟ್ರೆ ಅವ್ರ ಕಸ ಎಲ್ಲಿ ಹಾಕೋದು? 5 ಸೆನ್ಸಲ್ಲಿ 2 ಸೆನ್ಸ್ 3 ಸೆನ್ಸ್ ಸಿಂಗಲ್ ಲೇಔಟ್ ಆಗೋ ಕಟ್ಟಾಗ್ತದೆ. ಒಬ್ಬ ಮನೆ ಕಟ್ಟೋವನಿಗೆ 5 ಸೆನ್ಸಲ್ಲಿ ಮನೆ ಆಗುದಿಲ್ಲ. 30 ಸೆನ್ಸ್ ಜಾಗದಲ್ಲಿ 30 ಮನೆಗೆ ಹೇಗೆ ಡೋರ್ ನಂಬರ್? ಈಗ ನಗರ ಪ್ರಾಧಿಕಾರದವ್ರು ಪ್ಲಾನ್ ಅಪ್ರೂವಲ್ ಮಾಡಿದ ನಾವು ಕೊಡಲೇಬೇಕು. ಪಂಚಾಯತ್ ರಿಜೆಕ್ಟ್ ಮಾಡಿದ ಇಒ ಕೋರ್ಟಲ್ಲಿ ಅವರು ಲೈಸೆನ್ಸ್ ತಗೊಳ್ತಾರೆ. ಅಂಥದ್ದೆಲ್ಲ ಸ್ವಲ್ಪ ಬಿಲ್ಡರ್ಗಳವರಿಗೆ ಒಂದು ಕಾನೂನು ತರಬೇಕು. ಒಂದು 50 ಸೆನ್ಸಲ್ಲಿ 100 ಡೋರ್ ನಂಬರ್, ಕಸ ಎಲ್ಲಿ ಹಾಕೋದು? ಇಲ್ಲಾಂದರೆ ಆ ಫ್ಲ್ಯಾಟ್ನವರಿಗೆ ಒಂದು ಕಸ ಇಲ್ಲವರೇನೆ ಮಾಡುವುದೊಂದು ಅಂತ ಒಂದು ವ್ಯವಸ್ಥೆ ಮಾಡಬೇಕು. ಅಂತ ಸಂದರ್ಭದಲ್ಲಿ ಇಂಥ ಒಂದು ಸಮಸ್ಯೆಗಳನ್ನು ಖಂಡಿತವಾಗಿ ಬಗೆಹರಿಸಾಗ್ತದೆ. ಕೊನೆಯದಾಗಿ ಇಮ್ತಿಯಾಜ್ ಅವರಿಗೆ ಏನು ಹೇಳ್ತೀರಿ ಒಂದು ವಿಚಾರವಾಗಿ, ಉದ್ಯಾವರದ ಒಂದು ಗ್ರಾಮ ಪಂಚಾಯಿತಿಯ ಸ್ವಚ್ಛತೆ, ಅದೇ ರೀತಿಯಲ್ಲಿ ಉಡುಪಿಯ ಒಂದು ಸ್ವಚ್ಛತೆ ವಿಚಾರವಾಗಿ ಏನು ಹೇಳ್ತೀರಿ? ನೋಡಿ, ಮೊದಲಾಗಿ ನಾವು ಮನುಷ್ಯರು ಪ್ರಕೃತಿಗೆ ಹೊಂದಿಕೊಂಡು ಹೋಗ್ಬೇಕು. ನಾವು ಪ್ರಕೃತಿಗೆ ಚಾಲೆಂಜ್ ಮಾಡಿ ಹೋದರೆ ನಮಗೆ ನಷ್ಟವಾಗೋದು. ಈಗ ಏನಾಗಿದೆ ಅಂದರೆ ಹೇಳಿದರು 30 ಸೆನ್ಸಲ್ಲಿ ಇದು 30 ಡೋರ್ ನಂಬರ್ ಇದೆ ಅಂತ. ಇದೊಂದು ಪ್ರಕೃತಿಗೆ ಚಾಲೆಂಜ್ ಮಾಡಿದಾಗೆ ನಾವು. ಯಾಕೆ ಈಗ ಮೊದಲು ಮಳೆ ಬರುವಷ್ಟೇ ಈಗ ಸಹ ಮಳೆ ಇದೆ. ಆದರೆ ಈಗ ಏನಾಗಿದೆ ಅಂದರೆ ಎಲ್ಲಿ ಸಹ ಜಾಗ ಬಿಡಲಿಲ್ಲ, ಹಣಕ್ಕಾಗಿ ತನ್ನ ಲಾಭಕ್ಕಾಗಿ ಎಲ್ಲಿ ಸಿಕ್ಕಿದೆ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಮತ್ತು ರಸ್ತೆ ಸಹ ಬಿಡಲಿಲ್ಲ, ಮತ್ತು ಚರಂಡಿ ವ್ಯವಸ್ಥೆ ಸಹ ಇಲ್ಲ. ಹಾಗಾಗಿ ಅದಕ್ಕಾಗಿ ನಾವು ಈಗ ಕಷ್ಟ ಅನುಭವಿಸ್ತಿದ್ದೇವೆ. ಅದನ್ನು ನಾವು ಯೋಚಿಸಬೇಕು. ಅದು ಮೊದಲಾಗಿ ಸರ್ಕಾರ ಪಂಚಾಯತ್ ಯಾವಾಗ ಲೈಸೆನ್ಸ್ ಕೊಡುವಾಗ ಅದೆಲ್ಲ ನೋಡಬೇಕು. ಈಗಿನ ಪ್ರಕಾರ ನೋಡುವಾಗ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ನಮ್ಮ ಭಾವನೆ ಅಷ್ಟೇ. ಇಷ್ಟೊತ್ತು ಈ ಒಂದು ಉದ್ಯಾವರದ ವಿಚಾರವಾಗಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ವೀಕ್ಷಕರು, ನೀವೇ ನೋಡಿದ ಹಾಗೆ ಇದು ಉದ್ಯಾವರದ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಚರಂಡಿ ಅವ್ಯವಸ್ಥೆ ಕುರಿತಾಗಿ ನಾವು ಮಾತಾಡಿದ್ದು. ಆದರೆ ಇದೇ ರೀತಿಯಲ್ಲಿ ಹಲವಾರು ಉಡುಪಿಯ
ಪ್ರದೇಶಗಳೆಲ್ಲ ಕೂಡ ಸ್ವಚ್ಛತೆಯಿಂದ ಕೂಡಿಲ್ಲದೆ ಇರ್ತಕ್ಕಂಥ ಅದೆಷ್ಟೋ ಪ್ರದೇಶಗಳಿದೆ, ಅದೆಲ್ಲವೂ ಕೂಡ ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಅದೆಲ್ಲ ನಮ್ಮ ಉದ್ದೇಶ ಅಷ್ಟೇ, ಉಡುಪಿ ಸ್ವಚ್ಛತೆಯ ನಗರ ಆಗಬೇಕು. ಮುಂಚೆ ಹೇಗೆ ಸ್ವಚ್ಛತೆಯ ನಗರಿ ಅಂತಕ್ಕಂಥ ಒಂದು ಬಿರುದಾವಳಿಗಳನ್ನು ಪಡೆದಿತ್ತೋ ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲೂ ಕೂಡ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಉಡುಪಿ ಸ್ವಚ್ಛತೆಯ ನಗರವಾಗಿ ಮಾರ್ಪಾಟಾಗಬೇಕು ಅಂತಕ್ಕಂಥ ಒಂದು ಆಶಯದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು, ಇಂಥ ಒಂದು ಕೆಲಸಗಳನ್ನು ನಾವು ಮಾಡೋದಕ್ಕೆ ಹೊರಟಿರುವಂಥದ್ದು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.